ಸ್ಟ್ಯಾಂಡರ್ಡ್ ಮುಗಿಸಿದ್ದೀರಾ ಅಥವಾ ಜಸ್ಟ್ ಪರ್ಸ್ಯೂವಿಂಗ್ ಅಥವಾ 10th ಸ್ಟ್ಯಾಂಡರ್ಡ್ ಮುಗಿಸಿದ್ದೀರಾ? ಹೌ ಮೆನಿ ಆಫ್ ಯು ಕಂಪ್ಲೀಟೆಡ್ 12th ಸ್ಟ್ಯಾಂಡರ್ಡ್? 12th ಸ್ಟ್ಯಾಂಡರ್ಡ್ ಮುಗೀತಾ? ಉಳಿದವರೆಲ್ಲ 10th ಸ್ಟ್ಯಾಂಡರ್ಡ್ ಮುಗೀತಾ? ಓಕೆ. ನೋಡಿ, ಐ ಹ್ಯಾವ್ ಅ ವೆರಿ ಸಿಂಪಲ್ ಸೆಷನ್. ಈ ಒಂದು ಸೆಷನ್ನ ಮೂಲಕ ನಾನು ನಿಮಗೆ ಏನು ತಿಳಿಪಡಿಸ್ತೀನಿ ಅಂತಂದರೆ, ವಾಟ್ ಆರ್ ದ ಡಿಫ್ರೆಂಟ್ ವೇಸ್ ನಮಗೆ ಏನು ಕರಿಯರ್ ಚಾಯ್ಸಸ್ಗಳನ್ನು ನಮ್ಮ ಪೇರೆಂಟ್ಸ್ ಕೊಡ್ತಾರಲ್ಲ, ದಟ್ ಈಸ್ ಇದರ್ ಶೇಪ್ಡ್ ಬೈ ದಿ ಪೇರೆಂಟ್ಸ್. ಅಂದರೆ ಪೇರೆಂಟ್ಸ್ಗೆ ಯಾರೋ ಅವರ ಒಂದು ಸಹಪಾಠಿಗಳು ಹೇಳಿರ್ತಾರೆ, ಏನು ಇಲ್ಲ ಇಂಜಿನಿಯರಿಂಗ್ ಮಾಡಿದರೆ ಬೇಗ ಇಂಜಿನಿಯರ್ ಅಂದರೆ 4 ವರ್ಷದಲ್ಲಿ ಇಂಜಿನಿಯರ್ ಆಗ್ತಾರೆ, ಇಮಿಡಿಯೇಟ್ಲಿ ನೌಕರಿ ಹತ್ತುತ್ತೆ, ಅವರಿಗೆ ಜಾಬ್ ಸಿಗುತ್ತೆ, ಜಾಬ್ ಸಿಕ್ಕಿದ ತಕ್ಷಣ ಫಸ್ಟ್ ಸಂಬಳನೇ 50,000 ರೂಪಾಯಿ ಅಂತ ಹಿಂಗೇನೋ ಹೇಳಿರ್ತಾರೆ. ಇಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ ಬಹುಶಃ ಯಾರಾದರೂ ಡಾಕ್ಟರ್ಸ್ಗಳನ್ನು ನೋಡಿರ್ತಾರೆ, ನೀವು ನೋಡಿರ್ತೀರ ಹಾಸ್ಪಿಟಲ್ಗಳಲ್ಲೆಲ್ಲ ಏನು ಅಂದರೆ ಕಾಲಿಡೋಕ್ಕೂ ಜಾಗ ಇರಲ್ಲ, ಫುಲ್ ಜನ ಇರ್ತಾರೆ. ಟಕ್ ಅಂತ ಏನೋ ಹೋಗಿಬಿಟ್ರೇ ಕನ್ಸಲ್ಟೆನ್ಸಿ ಫೀಸ್ ಅಂತಲೇ ಒಂದು 200-300 ರೂಪಾಯಿ ತೊಗೊಂಡಿರ್ತಾರೆ. ಆ ಡಾಕ್ಟ್ರ್ ನಿಮಗೆ ಏನು ನೋಡಲ್ಲ, ಜಸ್ಟ್ ಹಿಂದೆ ದೂರಿಂದನೇ ಒಂದು ಟಾರ್ಚ್ ಬೆಳಕಾಕಿ, ಹುಷಾರಿಲ್ಲಪ್ಪ ನಿನಗೆ ಸ್ವಲ್ಪ ಇವನಿಗೆ ಗ್ಲೂಕೋಸ್ ಹಚ್ಚಿಸಿ ಅಂತ ಹೇಳಿ 1,000 ರೂಪಾಯಿ ಬಿಲ್ ಮಾಡಿರ್ತಾರೆ. ಅದಾದರೂ ನೋಡಿರ್ತಾರೆ. ಅಂದರೆ ಸಾಮಾನ್ಯವಾಗಿ ಆಗಿದೆ ಏನು ಅಂದರೆ, ನಮ್ಮ ಏನು ನೋಡಿ, ಅವರ್ ಪೇರೆಂಟ್ಸ್ ವಾಂಟೆಡ್ ಅಸ್ ಟು ಲಿವ್ ವೆರಿ ವೆಲ್ ಲೈಫ್. ಅಂದರೆ ತುಂಬ ಸುಖಕರ ಜೀವನ ನನ್ನ ಮಗ ಅಥವಾ ಮಗಳು ನಡೆಸಲಿ ಅಂತ ಹೇಳಿ ನಮ್ಮ ಪೇರೆಂಟ್ಸ್ ನಮಗೆ ಚಾಯ್ಸಸ್ ಮಾಡ್ತಾರೆ. ಎಟ್ ದ ಸೇಮ್ ಟೈಮ್ ಟುಡೇ ಐ ಹ್ಯಾವ್ ಒನ್ ವೆರಿ ಇಂಪಾರ್ಟೆಂಟ್ ಕರಿಯರ್ ಚಾಯ್ಸ್ ಕಾಲ್ಡ್ ಆಸ್ ದಿ ಸಿವಿಲ್ ಸರ್ವಿಸ್. ಓಕೆ, ನೀವು ಕೇಳಿರ್ತೀರ IAS ಅಂತ ಕೇಳಿದ್ದೀರಾ? ವಾಟ್ IAS ಸ್ಟ್ಯಾಂಡ್ಸ್ ಫಾರ್? ಏನು IASನ ಎಕ್ಸ್ಪ್ಯಾನ್ಷನ್? ಎನಿವನ್? ಹೇಳಿ ಹೇಳಿ. ವಂಡರ್ಫುಲ್, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಪುನೀತ್ ರಾಜ್ಕುಮಾರ್ ಅವ್ರ ಮೂವಿ ನೋಡಿದಿರ, ಪೃಥ್ವಿ ಅಂತ ಹೇಳಿ? ಅವರಲ್ಲಿ ಜಿಲ್ಲಾಧಿಕಾರಿ ಇದ್ದರು. ಅಥವಾ ಹೋಗಲಿ IPS ಇರೋ IPS ಅಂತ ಹೆಸರು ಕೇಳಿದ್ದೀರಾ? ವಾಟ್ IPS ಸ್ಟ್ಯಾಂಡ್ಸ್ ಫಾರ್? ಇಂಡಿಯನ್ ಪೊಲೀಸ್ ಸರ್ವಿಸ್. ನೋಡಿ, ಇಂದಿನ ಒಂದು ಕ್ಲಾಸಲ್ಲಿ ಎಸ್, ಫಾರ್ ಶ್ಯೂರ್ ದೇರ್ ಆರ್ ಡಿಫ್ರೆಂಟ್ ಆಪರ್ಚುನಿಟೀಸ್ ಕಾಲ್ಡ್ ಆಸ್ ದಿ ಸೈನ್ಸ್, ಆರ್ಟ್ಸ್ ಆ್ಯಂಡ್ ದಿ ಕಾಮರ್ಸ್. ಇದಂತೂ ಎಲ್ರಿಗೂ ಗೊತ್ತೇ ಇದೆ. 10th ಆದಮೇಲೆ PU ಸೈನ್ಸ್ ಆದರೂ ಮಾಡ್ಬೋದು, PU ಕಾಮರ್ಸ್ ಆದರೂ ಮಾಡ್ಬೋದು, ಇಲ್ಲಾಂದರೆ PU ಆರ್ಟ್ಸ್ ಆದರೂ ಮಾಡ್ಬೋದು. ಇರೋದು ಈ 3 ಮೇನ್ ಚಾಯ್ಸ್. ಅದೇ ರೀತಿ ಯಾರಿಗಾದರೂ ಕೆಲಸ ಮಾಡಬೇಕು, ಇಮಿಡಿಯೇಟ್ ಕೆಲಸ ಬೇಗ ಹತ್ತಬೇಕು ಅಂತಂದರೆ ಡಿಪ್ಲೊಮಾನ ಆಯ್ಕೆ ಮಾಡ್ತಾರೆ. ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್. ಯಾಕಂದರೆ ಅದು ಉದ್ಯೋಗಕ್ಕೆ ಕೇಂದ್ರಿತವಾದಂಥ ಒಂದು ಜಾಬ್. ಓಕೆ, ಇಲ್ಲ ಅಂದರೆ ಈಗ ಜಸ್ಟ್ ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಆ್ಯಸ್ ITI. ಗವರ್ನಮೆಂಟ್ ಏನು ಮಾಡಿದೆ ಅಂದರೆ ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳನ್ನು ಸ್ಥಾಪನೆ ಮಾಡಿದೆ. ಅಲ್ಲಿ ITI ಇನ್ ಎಲೆಕ್ಟ್ರಿಕಲ್, ITI ಇನ್ ಮೆಕ್ಯಾನಿಕಲ್, ಫಿಟ್ಟರ್ ಅಂತ ಎಲ್ಲ ಜಾಬ್ಸ್ ಇರುತ್ತೆ. ಅದು ಕೇವಲ ಒಂದು 3 years ಕೋರ್ಸ್ ಇರುತ್ತೆ. ಇಮಿಡಿಯೇಟ್ಲಿ ಆದಮೇಲೆ ಇಮಿಡಿಯೇಟ್ಲಿ ಜಾಬ್ ಹತ್ತುವಂಥ ಕೋರ್ಸ್. ಬಟ್ ಇಂದಿನ ಒಂದು ನಮ್ಮ ಏನು ಸೆಷನ್ ಇದೆ, ವೇರ್ ವಿ ಮೇನ್ಲಿ ಟಾಕ್ ಅಬೌಟ್ ದಿ ಸಿವಿಲ್ ಸರ್ವಿಸಸ್. ನೀವು ಯಾವ ರೀತಿ ಸಿವಿಲ್ ಸರ್ವಿಸನ್ನು ಪ್ರಿಪರೇಷನ್ ಮಾಡ್ಬೋದು, ಯಾವ ರೀತಿ ಸಿವಿಲ್ ಸರ್ವಿಸ್ ಏನು ಈಗಿಂದನೇ ಪ್ರಿಪ್ರೇಷನ್ ಮಾಡ್ಬೋದಾ ಅನ್ನೋಂಥ ಕೆಲವೊಂದು ಇದನ್ನು ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಒನ್, ಸಿವಿಲ್ ಸರ್ವಿಸ್ ಅಂದರೆ ಏನು? ಸಿವಿಲ್ ಸರ್ವಿಸ್ ಅಂದರೆ ನಾಗರಿಕ ಸೇವೆ. ಇನ್ನೊಂದು ಕೇಳಿದ್ದೀರಾ ಪಬ್ಲಿಕ್ ಸರ್ವಿಸ್ ಅಂತ? ಪಬ್ಲಿಕ್ ಸರ್ವಿಸ್, ಜನಸೇವೆ. ನಿಮಗೆ ಏನಾದರೂ ಡಿಫ್ರೆನ್ಸ್ ಅನಿಸುತ್ತಾ ನಾಗರಿಕ ಸೇವೆ ಮತ್ತು ಜನಸೇವೆಯಲ್ಲಿ? ಸಿವಿಲ್ ಸರ್ವಿಸ್ ವರ್ಸಸ್ ಪಬ್ಲಿಕ್ ಸರ್ವಿಸ್, ಅಥವಾ ಎರಡು ಸೇಮ್ ಅನಿಸುತ್ತಾ? ಸೇಮ್ ಇದೆನಾ, ಡಿಫ್ರೆಂಟ್ ಇದೆನಾ? ಹೇಳಿಯಪ್ಪ. ಐ ಆಮ್ ನಾಟ್ ಕ್ಯಾರಿಂಗ್ ಎನಿ ಗನ್ಸ್. ತಪ್ಪು ಹೇಳಿದ್ರೆ ಏನು ಟಕ್ಕಂತ ಶೂಟ್ ಮಾಡಲ್ಲ. ಸೇಮ್ ಇದೆ. ಎಸ್ ಆರ್ ನೋ, ಅಷ್ಟೇ, ಸಿಂಪಲ್. ಎಸ್, ನೋ, ನೋ. ಓಕೆ, ನಾ ಲುಕ್, ಹೇಳ್ಬೋದು ಯಾಕೆ ನೋ ಅಂತ? ಕೆನ್ ಯು ಸೇ ಸಮಥಿಂಗ್? ವೈ ನೋ? ಏನು ಡಿಫ್ರೆನ್ಸ್ ಇದೆ ಅಂತ ಅನಿಸುತ್ತೆ ನಿಮಗೆ? ವಾಟ್ಸ್ ಎ ಗುಡ್ ನೇಮ್? ಇಶಾ. ಓಕೆ, ಕುಡ್ ಯು ಟೆಲ್ ಮೀ ವಾಟ್ ಈಸ್ ದ ಡಿಫ್ರೆನ್ಸ್? ನೋಡಿ, ಸಿವಿಲ್ ಸರ್ವಿಸ್ ಮತ್ತು ಪಬ್ಲಿಕ್ ಸರ್ವಿಸ್ ನಡುವೆ ಒಂದು ಸಾಮ್ಯತೆ ಇದೆ. ಸಾಮ್ಯತೆ ಏನು ಅಂತಂದರೆ, ಸಿವಿಲ್ ಸರ್ವೆಂಟ್ಗೂ ಮತ್ತು ಪಬ್ಲಿಕ್ ಸರ್ವೆಂಟ್ಗೂ ಇಬ್ಬರಿಗೂ ಜನರ ಕಲ್ಯಾಣದ ಅವಶ್ಯಕತೆ ಇದೆ. ಜನರು ಚೆನ್ನಾಗಿ ಬಾಳನ್ನು ನಡೆಸಬೇಕು ಅನ್ನೋಂಥದ್ದು ಇಬ್ಬರ ಅವಶ್ಯಕತೆಯೂ ಇದೆ. ಆದರೆ ಡಿಫ್ರೆನ್ಸ್ ಏನು ಅಂದರೆ, ಸಿವಿಲ್ ಸರ್ವೆಂಟ್ಸ್ ಅನ್ನೋರು ಏನಿರ್ತಾರೆ, ಅವರು ಸರ್ಕಾರದಿಂದ ರಿಕ್ರೂಟ್ ಆಗ್ತಾರೆ. ಸರ್ಕಾರ ಅವರನ್ನು ರಿಕ್ರೂಟ್ ಮಾಡುತ್ತೆ. ಉದಾಹರಣೆಗೆ ನಿಮಗೆ ಪಬ್ಲಿಕ್ ಸರ್ವಿಸ್ ಒಂದು ಉದಾಹರಣೆ ಕೊಡ್ತೀನಿ. ಇದು ಬೇಸಿಗೆ ಕಾಲ, ಎಲ್ರಿಗೂ ಏನು ಅಂದರೆ ಯಾವಾಗ ನೋಡಿದ್ರು ಏನು ಊಟಕ್ಕಿಂತ ತಣ್ಣನೆ ಇರುವಂಥ ನೀರು ಕುಡಿಬೇಕು ಅಂತ ಅನ್ನಿಸ್ತಾ ಇರುತ್ತೆ. ನೀವು ಅಲ್ಲಲ್ಲಿ ರೋಡ್ ಸೈಡ್ ನೋಡಿರ್ತಾರೆ, ಕೆಲವು ಜನ ಏನು ಮಾಡಿರ್ತಾರೆ, ಪಾಟಲ್ಲಿ ನೀರು ಹಾಕಿ ಇಟ್ಟಿರ್ತಾರೆ, ಒಂದು ಗ್ಲಾಸ್ ಕೂಡ ಇಟ್ಟಿರ್ತಾರೆ. ಅದು ಪಬ್ಲಿಕ್ ಸರ್ವಿಸ್. ಎಷ್ಟೋ ಜನ ಏನು ನಾಯಿಗಳಿಗೆ ಹೋಗ್ತಾ ಇದ್ದರೆ ಸುಮ್ಮನೆ ಅನ್ನ ಹಾಕಿರ್ತಾರೆ. ದಟ್ ಈಸ್ ವಾಟ್ ಈಸ್ ದಿ
ಪಬ್ಲಿಕ್ ಸರ್ವಿಸ್. ಸೊ ಇಬ್ಬರ ಉದ್ದೇಶ ಏನು ಅಂದರೆ ಜನರ ಕಲ್ಯಾಣ ಇಬ್ಬರ ಉದ್ದೇಶ. ಆದರೆ ಡಿಫ್ರೆನ್ಸ್ ಏನು ಅಂದರೆ ಸಿವಿಲ್ ಸರ್ವೆಂಟ್ಸ್ ಆರ್ ರಿಕ್ರೂಟೆಡ್ ಬೈ ದಿ ಗವರ್ನಮೆಂಟ್. ಉದಾಹರಣೆಗೆ ಸರ್ಕಾರದ ಕೆಲವೊಂದು ಉದಾಹರಣೆನೇ ತಗೊಳ್ಳಿ ನಾವು. ಈಗ ನಾವು ಇಲ್ಲಿ ಕೂತಿದ್ದೀವಿ, ಎಲೆಕ್ಟ್ರಿಸಿಟಿ ಇದೆ. ಎಲೆಕ್ಟ್ರಿಸಿಟಿಯನ್ನು ಒದಗಿಸುವಂಥ ಇಲಾಖೆ ಯಾವುದಪ್ಪ ಇಲ್ಲಿ? ಯಾವ ಇಲಾಖೆ ಎಲೆಕ್ಟ್ರಿಸಿಟಿಯನ್ನು ಒದಗಿಸುತ್ತೆ? ಮನೇಲಿ ಎಲೆಕ್ಟ್ರಿಸಿಟಿ ಬಿಲ್ ನೋಡಿದಿರಲ್ವಾ? ಯಾವ ಇಲಾಖೆ ಬಿಲ್ ಬರುತ್ತೆ ಮೇಲೆ? ಹೇಳಿ ಹೇಳಿ, ಯಾವ ಎಸ್ಕಾಮು? ಬೆಸ್ಕಾಮ ಅಥವಾ ಮೆಸ್ಕಾಮ? ಮೆಸ್ಕಾಮ್. ನೋಡಿ, ದಟ್ ಈಸ್ ಅಗೇನ್ ಅ ಗೌರ್ಮೆಂಟ್. ಅಂದರೆ ಸರ್ಕಾರ ನಮಗಾಗಿ ಏನು ಎಲೆಕ್ಟ್ರಿಸಿಟಿ ಒಂದು ಇಂಡಸ್ಟ್ರಿ ಇದೆ, KPTCL, ಕರ್ನಾಟಕ ಪವರ್ ಟ್ರಾನ್ಸ್ಮಿಷನ್ ಕಾರ್ಪೊರೇಷನ್ ಲಿಮಿಟೆಡ್. ಅದೇ ರೀತಿ KPCL ಅಂತ ಕೂಡ ಇದೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್. ಸರ್ಕಾರ ವಿದ್ಯುತ್ತನ್ನು ಉತ್ಪಾದನೆ ಮಾಡುತ್ತೆ. ಸರ್ಕಾರದ ಇನ್ನೊಂದು ಸಂಸ್ಥೆ ಏನು ಮಾಡುತ್ತೆ, ಆಗಿರುವಂಥ ವಿದ್ಯುತ್ತನ್ನು ಇತರ ಎಸ್ಕಾಮ್ಗಳಿಗೆ ಕೊಡ್ತಾರೆ. ಆ ಎಸ್ಕಾಮನ್ನು ನಿಮ್ಮ ಮನೆಗೆ ಕೊಡ್ತಾ ಇದೆ. ಅದೇ ರೀತಿ ನೋಡಿ, ನೀವು ಬರ್ತಾ ಈಗ ಬಸ್ಸಲ್ಲಿ ಬಂದ್ರಿ ಅಲ್ವಾ, ಗವರ್ನಮೆಂಟ್. ಯಾಕೆ ಗವರ್ನಮೆಂಟ್ ಬಸ್ ಬೇಕು? ನೀವು ಇಮ್ಯಾಜಿನ್ ಮಾಡಿ, ದೇರ್ ಈಸ್ ನೋ ಗವರ್ನಮೆಂಟ್ ಬಸ್, ಏನಾಗುತ್ತೆ? ಪ್ರೈವೇಟ್ ಅವ್ರು ಮಾತ್ರ ಇರೋದು. ಪ್ರೈವೇಟ್ ಅವರು ಯಾವಾಗ ಬೆಲೆ ಏರಿಸ್ತಾರೆ ಆವಾಗ ನಾವೇನು ಅಂದರೆ ದುಡ್ಡನ್ನು ಕೊಡಲೇಬೇಕು. ಓಕೆ, ಈ ಉದಾಹರಣೆಗೆ ಸರ್ಕಾರದ್ದೇ ನೀವು ನೋಡಿ. ಸರ್ಕಾರ ಉಚಿತ ಬಸ್ ಪ್ರಯಾಣ ಮಾಡಿರುವಂಥ ಅಡ್ವಾಂಟೇಜ್ ಏನು? ದೂರದ ಊರುಗಳಿಗೆ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗಿ, ನಾನು ನಿಮಗೆ ವೆರಿ ಹಾರ್ಡ್ ಟ್ರೂತ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಆನ್ ಆನ್ ಆ್ಯಾವ್ರೇಜ್ ನೀವು ಇನ್ಕಮ್ಗಳನ್ನು ನೋಡಿದ್ರೆ ಒಂದು ಇನ್ಫಾರ್ಮಲ್ ಸೆಕ್ಟರಲ್ಲಿ, ಅಂದರೆ ಎಲ್ಲೋ ಬಟ್ಟೆ ಕಾರ್ಖಾನೆ ಇದೆ, ಅಲ್ಲಿ ಕೆಲಸ ಮಾಡುವಂಥ ಹೆಣ್ಮಕ್ಳಿಗೆ ಕೊಡೋವಂಥ ಸಂಬಳನೇ 5,000 ರೂಪಾಯಿ ಇಲ್ಲ 8,000 ರೂಪಾಯಿ. 5,000 ರೂಪಾಯಿ. ಆ ಒಂದು ಹೆಣ್ಮಗು ಜಸ್ಟ್ ಹೋಗಿ ಬರೋದಕ್ಕೆ ಪ್ರತಿದಿನ 30 ರೂಪಾಯಿ ಬರೀ ಬಸ್ಸಿಗೆ ಕೊಟ್ಟರೆ ತಿಂಗಳಿಗೆ ಎಷ್ಟು ರೂಪಾಯಿ ಕೊಟ್ಟಂಗಾಯ್ತು ಆಕೆ? ಹೆಚ್ಚು ಕಮ್ಮಿ 1,000 ರೂಪಾಯಿ. ನೀವು 5,000 ರೂಪಾಯಿ ಗಳಿಸ್ತಾ ಇದ್ದೀರಾ. 5,000 ರೂಪಾಯಿದಲ್ಲಿ 1,000 ರೂಪಾಯಿ ಏನು ಮಾಡ್ತಾ ಇದ್ದೀರಾ? ಬಸ್ಸಿಗೆ ಪೇಮೆಂಟ್ ಮಾಡ್ತಾ ಇದ್ದೀರಾ. ಸೊ ಸರ್ಕಾರ ಉದ್ದೇಶ ಏನಿತ್ತು ಅಂತಂದರೆ ಅತಿ ಹೆಚ್ಚು ಜನ ಹೆಣ್ಮಕ್ಳಿಗೆ ಇದು ಅನುಕೂಲ ಆಗಲಿ, ಅಂದರೆ ಎಸ್ಪೆಷಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ನೋಡಿ. ಯಾಕಂತಂದರೆ 2 ಲಕ್ಷ ಗಳಿಸೋರಿಗೆ 3 ಲಕ್ಷ ಗಳಿಸೋರಿಗೆ 1,000 ರೂಪಾಯಿ ಮ್ಯಾಟ್ರ್ ಆಗಲ್ಲ. ಬಟ್ 5,000 ರೂಪಾಯಿಗಳನ್ನು ಗಳಿಸ್ತಾ ಇರುವಂಥ ಒಂದು ಕುಟುಂಬಕ್ಕೆ 1,000 ರೂಪಾಯಿ ಏನಾಗುತ್ತೆ, ತುಂಬ ಮ್ಯಾಟ್ರ್ ಮಾಡುತ್ತೆ. ಓಕೆ, ಸೊ ಸಿವಿಲ್ ಸರ್ವೆಂಟ್ಸ್ ಯಾರು ಅಂದರೆ ಸರ್ಕಾರದ ಏನು ಕಲ್ಯಾಣದ ಕಾರ್ಯಕ್ರಮಗಳಿರ್ತವೆ, ಆ ಸರ್ಕಾರದ ಎಲ್ಲ ಕಲ್ಯಾಣದ ಕಾರ್ಯಕ್ರಮಗಳನ್ನು ನಮಗೆ ಮುಟ್ಟಿಸುತ್ತವರೇ ಯಾರು ಅಂದರೆ ಸಿವಿಲ್ ಸರ್ವೆಂಟ್ಸ್. ಈಗ ಅದೇ ರೀತಿ ಕುಡಿಯುವ ನೀರಿರ್ಬೋದು. ದ ಬೆಸ್ಟ್ ನೋಡಿ, ಪೊಲೀಸ್ ಏನು ಮಾಡ್ತಾರೆ? ಪೊಲೀಸರ ಅತ್ಯಂತ ದೊಡ್ಡ ಜವಾಬ್ದಾರಿ ಏನು? ಲಾ ಆ್ಯಂಡ್ ಆರ್ಡರ್, ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು. ಸೊ ಇದನ್ನೆಲ್ಲವನ್ನು ಮಾಡ್ತಾ ಇರುವಂಥವ್ರು ಯಾರು ಅಂದರೆ ದಿ ಸಿವಿಲ್ ಸರ್ವೆಂಟ್ಸ್. ಸಿವಿಲ್ ಸರ್ವೆಂಟ್ಸ್ IAS ಇರ್ಬೋದು. ಸಿವಿಲ್ ಸರ್ವೆಂಟ್ ನಿಮ್ಮ ಮನೆಗೆ ಬಂದು ಏನು ಎಲೆಕ್ಟ್ರಿಸಿಟಿ ಮೀಟರ್ ನೋಡಿ, ಒಂದು ಬಿಲ್ ಕಲೆಕ್ಟರ್ ಅಂತ ಏನು ಕರಿತೀವಲ್ಲ, ಮೀಟರ್ ನೋಡಿ ನಿಮಗೆ ಎಲೆಕ್ಟ್ರಿಸಿಟಿ ಬಿಲ್ ಕೊಡೋನು ಕೂಡ ಸಿವಿಲ್ ಸರ್ವೆಂಟೇ. ಆದರೆ ಆತ ಗ್ರೂಪ್ D ನೌಕರ. IAS ಡಿಸ್ಟ್ರಿಕ್ಟ್ ಕಲೆಕ್ಟರ್ ಇದ್ದರೆ ಆತ ಗ್ರೂಪ್ A ನೌಕರ. ಸೊ ಸಿವಿಲ್ ಸರ್ವೆಂಟ್ಸ್ ಆರ್ ದೋಸ್ ಹೂ ಅಸಿಸ್ಟ್ ದಿ ಗವರ್ನಮೆಂಟ್ ಇನ್ ಇಂಪ್ಲಿಮೆಂಟಿಂಗ್ ದಿ ವೆಲ್ಫೇರ್ ಮೆಜರ್ಸ್. ಕಲ್ಯಾಣದ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡುವಲ್ಲಿ ಸರ್ಕಾರಕ್ಕೆ ಯಾರಾದರೂ ಸಹಾಯ ಮಾಡುತ್ತಾರೆ ಅಂದರೆ ಅವ್ರು ಯಾರು? ಸಿವಿಲ್ ಸರ್ವೆಂಟ್ಸ್. ರಿಮೆಂಬರ್ ದಿಸ್ ವೆರಿ ಕ್ಲಿಯರ್ಲಿ. ಹಾಗಾದರೆ ನಾವು ಈಗ ನೋಡಿ, ನೆಕ್ಸ್ಟ್ ನಾನೇ ಹೇಳಿದೆ ಬಿಲ್ ಕಲೆಕ್ಟರು ಸಿವಿಲ್ ಸರ್ವೆಂಟ್ ಅಂತೆ ಅಂದೆ ನಿಮಗೆ. ಅದಾದಮೇಲೆ ನಾನೇ ಹೇಳ್ತಾ ಇದ್ದೀನಿ ಒಬ್ಬ IAS ಅಧಿಕಾರಿ ಕೂಡ ಸಿವಿಲ್ ಸರ್ವೆಂಟೇ ಅಂತ. ಹಾಗಾದರೆ ಇವ್ರ ನಡುವೆ ಡಿಫ್ರೆನ್ಸ್ ಏನು? ಈಗ ನಾನು ನಿಮಗೆ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಯಾರಾದರೂ ಆರ್ಟ್ಸ್ ಬ್ಯಾಕ್ಗ್ರೌಂಡಿಂದ ಇದ್ದೀರಾ? ಆರ್ಟ್ಸಲ್ಲಿ ಕಲ್ತಿದ್ದೀರಲ್ವಪ್ಪ? ಹಾಂ. ಸರ್ಕಾರಕ್ಕೆ ಎಷ್ಟು ಹಂತಗಳಿದಾವಮ್ಮ? ಸರ್ಕಾರಕ್ಕೆ ಹಂತಗಳಿದಾವ. ಒಂದು ಎಲ್ಲಕ್ಕಿಂತ ಮೇಲೆ ಇರುವಂಥ ಸರ್ಕಾರ ಯಾವುದು? ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದ ಕೆಳಗೆ ಯಾವ ಸರ್ಕಾರ ಬರುತ್ತೆ? ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರದ ಕೆಳಗಡೆ ಯಾರು ಬರ್ತಾರೆ? ಸ್ಥಳೀಯ ಸರ್ಕಾರಗಳು. ಕೇಳಿದ್ದೀರಾ? ಗ್ರಾಮ ಪಂಚಾಯಿತಿ ಅಂತ ಇರುತ್ತೆ, ಮುನ್ಸಿಪಾಲ್ಟಿ ಅಂತ ಇರುತ್ತೆ, ಮುನ್ಸಿಪಲ್ ಕಾರ್ಪೊರೇಷನ್ ಅಂತ ಇರುತ್ತೆ, ನಗರ ಪಂಚಾಯತ್ ಅಂತ ಕೇಳಿದ್ದೀರಲ್ಲ. ಸೊ ನೋಡಿ, ಸರ್ಕಾರದ ಎಲ್ಲ ಹಂತಗಳಲ್ಲಿ ಸಿವಿಲ್ ಸರ್ವೆಂಟ್ಸ್ ಬೇಕು. ಗೊತ್ತಾಯ್ತಲ್ಲ? ಗ್ರಾಮ ಪಂಚಾಯಿತಿಯಲ್ಲಿ ಕೂಡ ಅಭಿವೃದ್ಧಿ ಕಾರ್ಯಕ್ರಮ ಆಗುತ್ತೆ. ರಾಜ್ಯ ಸರ್ಕಾರಗಳಲ್ಲಿ ಕೂಡ ಏನಾಗುತ್ತೆ? ಅಭಿವೃದ್ಧಿಯ ಕಾರ್ಯಕ್ರಮ ಆಗುತ್ತೆ. ಅದೇ ರೀತಿ ಕೇಂದ್ರ ಸರ್ಕಾರದ ಕೂಡ ಏನಾಗುತ್ತೆ? ಅಭಿವೃದ್ಧಿಯ ಕಾರ್ಯಕ್ರಮ ಆಗ್ತವೆ. ಈ ಎಲ್ಲ ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಮಾಡ್ತಾ ಇರೋರು ಯಾರು? ಸಿವಿಲ್ ಸರ್ವೆಂಟ್ಸ್. ಈಗ ಕೇಂದ್ರ ಸರ್ಕಾರಕ್ಕೆ ಯಾರು ಬೇಕು ಅಂದರೆ ಏನು ಗವರ್ನಮೆಂಟ್ ಸರ್ವೆಂಟ್ಸ್ ಇದ್ದಾರೆ, ಅವರನ್ನು ರಿಕ್ರೂಟ್ ಮಾಡುವಂಥ ಒಂದು ಏಜೆನ್ಸಿನೇ ಯಾವುದು ಅಂದರೆ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. UPSC ಅಂತ ಕೇಳಿದ್ದೀರಾ?
ಹೋಗಲಿ ಯು ಪಿ ಎಸ್ ಸಿ ಅಂತ ಕೇಳಿಲ್ಲ ಅಂದರೆ ಅಟ್ಲೀಸ್ಟ್ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ KPSC ಅಂತ ಕೇಳಿರ್ತೀರ. ಇಲ್ಲ KPSC ಆದರೂ ಕೇಳಿಲ್ಲ ಅಂದರೆ ಅಟ್ಲೀಸ್ಟ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೇಳಿದಿರಲ್ವಾ. ನೋಡಿ KPSC KEA ಏನು ಮಾಡ್ತಾ ಇದೆ, ಸರ್ಕಾರಕ್ಕೆ ತನ್ನ ಕಲ್ಯಾಣದ ಕಾರ್ಯಕ್ರಮಗಳ ಅನುಷ್ಠಾನ ಏನು ಮಾಡಬೇಕಲ್ಲ, ಆ ಅನುಷ್ಠಾನ ಮಾಡಲು ಯಾರು ಬೇಕು, ನಿಮ್ಮಂಥ ಬ್ರೈಟ್ ಯಂಗ್ ಆಫೀಸರ್ಸ್ ಬೇಕು. ಆ ಆಫೀಸರ್ಗಳನ್ನು ಏನು ಮಾಡಬೇಕು, ಅವರು ರಿಕ್ರೂಟ್ ಮಾಡಬೇಕು. ಸೊ ನಿಮಗೇನು ಅನಿಸುತ್ತೆ, ಮುಖ್ಯಮಂತ್ರಿನೇ ಖುದ್ದಾಗಿ ಬಂದು ಎಕ್ಸಾಮ್ ಕಂಡಕ್ಟ್ ಮಾಡಿ ಅವರೇ ರಿಕ್ರೂಟ್ ಮಾಡಬೇಕಾ? ಸಾಧ್ಯ ಇಲ್ಲ ಅಲ್ವಾ ಅದು. ಸೊ ಅದಕ್ಕೋಸ್ಕರನೇ ಕೆಲವು ಸಂಸ್ಥೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಯಾವುದದು? ರಾಜ್ಯ ಸರ್ಕಾರಗಳಲ್ಲಿ ರಿಕ್ರೂಟ್ ಮಾಡುವಂಥವ್ರು KPSC, ಕೇಂದ್ರ ಸರ್ಕಾರದಲ್ಲಿ ಮಾಡುವಂಥವ್ರು ಯಾರು? UPSC, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಹೀಗೆ ವಿವಿಧ ಹಂತಗಳಲ್ಲಿ ವಿವಿಧ ವಲಯದ ಏನು ರಿಕ್ರೂಟ್ಮೆಂಟ್ ಆಗ್ತಾ ಇರುತ್ತೆ. ಈಗ ನೋಡಿ KPSC ಅಥವಾ UPSC, ಫಸ್ಟ್ UPSC ಬಗ್ಗೆ ಹೇಳ್ತೀನಿ ನಿಮಗೆ. UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಬಗ್ಗೆ. ಈ UPSC ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಏನಿದೆ ಅಲ್ಲ, ಇದು 3 ಹಂತದ ಎಕ್ಸಾಮಿನೇಷನ್ ಆಗುತ್ತೆ. ಓಕೆ, ಇನ್ನೊಂದು 3 ಹಂತಕ್ಕೆ ಹೇಳೋಕ್ಕಿಂತ ಮುಂಚೆ ನಾನು ಜಸ್ಟ್ ಐ ಹ್ಯಾವ್ ಒನ್ ಮೋರ್ ಕ್ವೆಶನ್ ಟು ಯು, ಸ್ವಲ್ಪ ನಿಮಗೆ ಏನೋ ಆ್ಯಕ್ಟಿವ್ ಆಗಲಿ ಅಂತ. ಈಗ ಜಸ್ಟ್ ನೀವು 10th ಸ್ಟ್ಯಾಂಡರ್ಡ್ ಎಕ್ಸಾಮು ಅಥವಾ 12th ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರೆದ್ರಿ. ಓಕೆ, ಅದು ಒಂದು ಕಡೆ ಇದೆ. ಇನ್ನೊಂದು ಕಡೆ ಕಾಂಪಿಟೇಟಿವ್ ಎಕ್ಸಾಮ್ ಇದೆ, ಸ್ಪರ್ಧಾತ್ಮಕ ಪರೀಕ್ಷೆ ಒಂದು ಕಡೆ ಇದೆ. ಎರಡೂ ಪರೀಕ್ಷೆಗಳು ಸೇಮ್ ಅನಿಸುತ್ತಾ ಅಥವಾ ಎರಡೂ ಪರೀಕ್ಷೆಗಳು ವಿಭಿನ್ನವಾಗಿರುತ್ತೆ ಅನಿಸುತ್ತಾ? ಅಥವಾ ಸರ್ ಎರಡು ಪರೀಕ್ಷೆನೇ ಎರಡು ಸೇಮೇ ಅನಿಸುತ್ತಾ? ಎರಡು ಡಿಫ್ರೆನ್ಸ್ ಇದೆನಾ? ಏನು ಡಿಫ್ರೆನ್ಸ್ ಇರ್ಬೋದಂತ ಅನಿಸುತ್ತೆ? ನಿಮ್ಮ ಏನು ಪಬ್ಲಿಕ್ ಎಕ್ಸಾಮಿನೇಷನ್ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್, ಅದೇ ರೀತಿ ಇನ್ನೊಂದು ಎಕ್ಸಾಮಿನೇಷನ್ನು KPSC ಕಂಡಕ್ಟ್ ಮಾಡುವಂಥ ಎಕ್ಸಾಮು, ಇಲ್ಲಾಂದರೆ UPSC ಸಿವಿಲ್ ಸರ್ವಿಸ್ ಎಕ್ಸಾಮು, ಏನು ಡಿಫ್ರೆನ್ಸ್ ಇರ್ಬೋದು ಅನಿಸುತ್ತೆ ನಿಮಗೇನು ಅನಿಸುತ್ತೆ? ಯಾವುದು ಟಫ್ ಇದೆ ಅಂತ ಅನಿಸುತ್ತೆ? ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳು ಟಫ್ ಅನಿಸುತ್ತೆ. ರೀಸನ್ ಯಾಕೆ ಟಫ್ ಇರ್ಬೋದು ಅನಿಸುತ್ತೆ ನಿಮಗೆ? ಸಿಲೆಬಸ್ ಜಾಸ್ತಿ ಅಂತನಾ? ಎಲ್ಲಕ್ಕಿಂತ ಅತ್ಯಂತ ಮುಖ್ಯವಾಗಿರೋದೇನು ಅಂದರೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ಗಳ ಉದ್ದೇಶ ಏನು, ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಎಕ್ಸಾಮ್ಗಳ ಉದ್ದೇಶ ಏನಿರುತ್ತಲ್ಲ, ಅವರಿಗೆ ಬೇಕಾಗಿರುವಂಥ ಕೆಲವು ಜನ ಮಾತ್ರ. ಓಕೆ, ಅಂದರೆ 100 ಪೋಸ್ಟ್ ಮಾತ್ರ ಇದೆ, ಅದಕ್ಕೋಸ್ಕರ 100 ಜನರನ್ನು ಮಾತ್ರ ಸೆಲೆಕ್ಟ್ ಮಾಡ್ತಾರೆ. ಅದೇ ನಿಮ್ಮ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡ್ ಎಕ್ಸಾಮಿನೇಷನ್ ನೋಡಿ, ಅಲ್ಲಿ ಏನಾದರೂ ರೂಲ್ಸ್ ಇದೆನಾ? 600ಕ್ಕೆ 600 ಅಂಕಗಳನ್ನು ಕೇವಲ ಒಬ್ಬರಿಗೆ ಕೊಡಬೇಕು. ಆಮೇಲೆ 599 ಇನ್ನೊಬ್ಬರಿಗೆ ಕೊಡಬೇಕು. ಎಷ್ಟು ಜನ ಆದರೂ ತೊಗೋಬೋದು. 600 ತೊಗೊಂಡವರು ಒಂದು 5 ಜನ ಇರ್ತಾರೆ, ಇಲ್ಲ 6 ಜನ ಇರ್ತಾರೆ. ಅದೇ ರೀತಿ 10th ಸ್ಟ್ಯಾಂಡರ್ಡಲ್ಲಿ 625 ಔಟ್ ಆಫ್ 625 ತೊಗೊಂಡವರು ಏನಿಲ್ಲ ಅಂದರೂ ಒಂದು 40 ಜನ ಆದರೂ ಇರ್ತಾರೆ. ದಿಸ್ ಈಸ್ ನಾಟ್ ದ ಕೇಸ್ ವಿತ್ ದಿ ಎನಿ ಪಬ್ಲಿಕ್. ನಿಮ್ದೇನು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್, ರ್ಯಾಂಕ್ 1 ಒಬ್ಬ, ರ್ಯಾಂಕ್ 2 ಒಬ್ಬರೇ, ರ್ಯಾಂಕ್ 3 ಒಬ್ಬರೇ. ಸೊ ಇಲ್ಲಿ ಇದು ಯಾಕೆ ಟಫ್ ಆಗುತ್ತೆ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಮ್ ಮಾಡುವಂಥ ಪ್ರಾಸೆಸ್ ಏನು ಗೊತ್ತಾ? ನಿಮ್ಮ 10th ಸ್ಟ್ಯಾಂಡರ್ಡ್ 12th ಸ್ಟ್ಯಾಂಡರ್ಡ್ ನೀವು ಬೇಕಾದರೆ ನಿಮ್ಮ ಫ್ಯಾಕಲ್ಟಿಗಳನ್ನು ಕೇಳಿ, ಅವರಿಗೇ ಗೈಡ್ಲೈನ್ಸ್ ಕೊಡ್ತಾರೆ. ಯಾರಾದರೂ ಈಗ 40ಕ್ಕೆ ಪಾಸ್ ಇದೆ ಅಂದರೆ 36 ಮಾರ್ಕ್ಸ್ ತೊಗೋತಾ ಇದ್ರು ಕೂಡ ಅವ್ರನ್ನ ಹೇಗಾದರೂ ಮಾಡಿ ತಳ್ಳಿ, ಅಂದರೆ ಪಾಸ್ ಮಾಡಿ ಅಂತ ಹೇಳ್ತಾರೆ. ಅದೇ ರೀತಿ ಈ ಎಕ್ಸಾಮ್ಗಳಲ್ಲಿ ಹಾಗಲ್ಲ, ಹೆಚ್ಚು ಫೇಲ್ ಮಾಡೋಕ್ಕೆ ನೋಡ್ತಾ ಇರ್ತಾರೆ. ಯಾಕಂದರೆ ಅವ್ರಿಗೆ ಬೇಕಾಗಿರೋರು ಯಾರು? ಸ್ವಲ್ಪ ಜನ. ಆ ಸ್ವಲ್ಪ ಜನ ಬೇಕಾಗಿರೋದರಿಂದ ಈ ಎಕ್ಸಾಮ್ ಏನಾಗುತ್ತೆ, ತುಂಬ ಟಫ್ ಆಗಿ ಪರಿಣಮಿಸುತ್ತೆ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಏನು ಅಂತಂದರೆ, ಈ ಎಕ್ಸಾಮ್ಗಳ ಒಂದು ಏನು ಸಿಲೆಬಸ್ ಏನಿದೆ ಅಲ್ಲ, ಸಿಲೆಬಸ್ ತುಂಬ ಲಿಮಿಟೆಡ್ ಸಿಲೆಬಸ್. ಎಲ್ಲಿ? ನಿಮ್ಮ 10th ಸ್ಟ್ಯಾಂಡರ್ಡು 12th ಸ್ಟ್ಯಾಂಡರ್ಡು. ಇಲ್ಲಿ ಸಿಲೆಬಸ್ ಏನಿದೆ ತುಂಬ ಅಗಾಧವಾಗಿ ಸಿಲೆಬಸ್ ಇರುತ್ತೆ. ಅಂದರೆ ಈಗ ಅವ್ರು ಹೇಳ್ತಾರೆ, ಒಂದು ಉದಾಹರಣೆಗೆ ಹೇಳಬೇಕು ಅಂದರೆ, ಸೂರ್ಯನ ಅಡಿಯಲ್ಲಿ ಬರುವಂಥದ್ದು ಎಲ್ಲವನ್ನ UPSC ಅಥವಾ KPSCಯಲ್ಲಿ ಕೇಳ್ತಾರೆ. ಉದಾಹರಣೆಗೆ ನಾನೇ ನಿಮಗೆ ಒಂದು ಪ್ರಶ್ನೆ ಕೇಳ್ತೀನಿ. ಒಂದು ಪ್ರಶ್ನೆ ಬಂದಿತ್ತು, ಒಂದು ಪಾರ್ಲೇಜಿ ಬಿಸ್ಕೆಟ್ ಇದೆಯಲ್ಲ, ಅದರ ಹಿಂದೆ ಒಂದು ಚಿತ್ರ ಬರ್ತಾಯಿತ್ತು, ಮುಂಚೆ ಒಂದು ಬೀಚ್ ಚಿತ್ರ ಬರ್ತಾಯಿತ್ತು. ಆ ಬೀಚ್ ಚಿತ್ರದ ಮೇಲೆ ಕೂಡ ಒಂದು ಪ್ರಶ್ನೆಯನ್ನು ಕೇಳಿದ್ರು. ಸೊ ಈ ರೀತಿ ಏನು ಮಾಡ್ತಾರೆ ಅಂತಂದರೆ, ಪ್ರಶ್ನೆಗಳನ್ನು ಒಂದು ಕೇಳುವ ಏನು ಶೈಲಿ ಇದೆ ನೋಡಿ, ಅಥವಾ ಸೋರ್ಸ್ ಏನಿದೆಯಲ್ಲ, ಸೋರ್ಸ್ ಏನಿದೆ ಡಿಫ್ರೆಂಟ್ ಸೋರ್ಸಿಂದ ಕೇಳ್ತಾ ಇರ್ತಾರೆ. ದಟ್ ಈಸ್ ವಾಟ್ ಮೇಕ್ಸ್ ದಿಸ್ ಎಕ್ಸಾಮಿನೇಷನ್ ಟಫ್. ಐ ಹೋಪ್ ನಿಮಗೆ ಈಗ ಐಡಿಯಾ ಬಂತು ಏನು ಫಸ್ಟ್ ಸಿವಿಲ್ ಸರ್ವೆಂಟ್ ಮತ್ತು ಪಬ್ಲಿಕ್ ಸರ್ವೆಂಟ್ ನಡುವೆ ಇರುವಂಥ ಡಿಫ್ರೆನ್ಸ್ ಏನು. ಅದಾದಮೇಲೆ ಸರ್ಕಾರಕ್ಕೆ ಇರುವಂಥ ಹಂತಗಳು ಎಷ್ಟು? 3 ಹಂತ. ಆಮೇಲೆ ಗೊತ್ತಾಯಿತು ಪ್ರತಿಯೊಂದು ಹಂತಕ್ಕೆ ಏನು ಅಂತಂದರೆ ಜನರ ಅವಶ್ಯಕತೆ ಇದೆ. ಸೊ ಅವ್ರೇನು ಮಾಡ್ತಾರೆ, ರಿಕ್ರೂಟ್ ಮಾಡ್ತಾ ಇರುವಂತಹ ನೇಮಕಾತಿ ಮಾಡ್ತಾ ಇರುವಂಥ ಏಜೆನ್ಸಿ ಯಾವುದು? ಕೇಂದ್ರ ಸರ್ಕಾರದಲ್ಲಿ
ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ರಾಜ್ಯದಲ್ಲಿ ಯಾವುದದು? KPSC, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸೊ ಹೀಗಾಗಿ ಇವ್ರು ಏನು ಮಾಡ್ತಾರೆ, ಈಗ ನಾವು ಕಮಿಂಗ್ ಟು ದಿ ಪೇಪರ್ ಪ್ಯಾಟರ್ನ್. ಓಕೆ, ಪೇಪರ್ ಯಾವ ರೀತಿ ಪ್ಯಾಟರ್ನ್ ಇರುತ್ತೆ ಅಂತಂದರೆ, ಇದು 3 ಹಂತದ ಎಕ್ಸಾಮಿನೇಷನ್ ಇರುತ್ತೆ. ಓಕೆ, ಮೊದಲ ಹಂತವನ್ನು ನಾವು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅಂತ ಕರಿತೀವಿ, 2ನೇ ಹಂತವನ್ನು ನಾವು ಮೇನ್ಸ್ ಎಕ್ಸಾಮಿನೇಷನ್ ಅಂತ ಕರಿತೀವಿ, 3ನೇ ಹಂತವನ್ನು ನಾವು ಪರ್ಸ್ನಾಲಿಟಿ ಟೆಸ್ಟ್ ಅಂತ ಕರಿತೀವಿ. ಎಷ್ಟು ಹಂತ ಇದ್ದಾವೆ? 3. ಪ್ರಿಲಿಮಿನರಿ, ಮೇನ್ಸ್ ಆ್ಯಂಡ್ ದಿ ಇಂಟರ್ವ್ಯೂ ಅಂತ 3 ಹಂತಗಳು ಇದ್ದಾವೆ. ಪ್ರಿಲಿಮಿನರಿ ಪರೀಕ್ಷೆ ಏನಿದೆ ಅಲ್ಲ, ಇದು ಆಬ್ಜೆಕ್ಟಿವ್ ಪರೀಕ್ಷೆ. ಇಲ್ಲಿ ಏನು ಅಂತಂದರೆ ಆಪ್ಷನ್ಗಳು ಬರ್ತವೆ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಗಳನ್ನು ಕೇಳುವಂಥದ್ದು ಒಂದು ಎಕ್ಸಾಮಿನೇಷನ್ ಇದು. ಎಷ್ಟು ಪೇಪರ್ಗಳಿರ್ತವೆ ಅಂದರೆ 2 ಪೇಪರ್ ಇರ್ತವೆ. ಒಂದು GS1, ಇನ್ನೊಂದು GS2 ಅಥವಾ ಪೇಪರ್ 2 CSAT ಅಂತ ನಾವು ಕರಿತೀವಿ. ಅದೇ ರೀತಿ ಇದು ನೋಡಿ, ಈಗ ಪ್ರಿಲಿಮಿನರಿ ಪಾಸ್ ಆದಮೇಲೆ ನಿಮಗೆ ನೆಕ್ಸ್ಟ್ ಇರುವಂಥದ್ದು ಯಾವುದು ಅಂತಂದರೆ ಮೇನ್ಸ್ ಪರೀಕ್ಷೆ ಇರುತ್ತೆ. ಮೇನ್ಸ್ ಮುಖ್ಯ ಪರೀಕ್ಷೆ ಅಂತ ನಾವು ಅದನ್ನು ಕರಿತೀವಿ. ಪ್ರಿಲಿಮಿನರಿ ಪರೀಕ್ಷೆ ಯಾವ ರೀತಿ ಇರುತ್ತೆ ಅಂದರೆ, ಅದು ಓನ್ಲಿ ಆಬ್ಜೆಕ್ಟಿವ್, ಟಿಕ್ ಹಾಕಬೇಕು. ಒಂದು ಪ್ರಶ್ನೆಯನ್ನು ಕೇಳಿರ್ತಾರೆ, 4 ಆಯ್ಕೆಗಳನ್ನು ಕೊಟ್ಟಿರ್ತಾರೆ. ಯು ಆರ್ ಸಪೋಸ್ ಟು ಚೂಸ್ ದಿ ಕರೆಕ್ಟ್ ಆನ್ಸರ್. ಎಟ್ ದ ಸೇಮ್ ಟೈಮ್ ನೀವು ಏನಾದರೂ ಪ್ರಶ್ನೆಗೆ ತಪ್ಪು ಉತ್ತರವನ್ನು ಹಾಕಿದ್ದಲ್ಲಿ ಯಾವಾಗ ಏನಾಗುತ್ತೆ ಅಂದರೆ ನಿಮಗೆ ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಉದಾಹರಣೆಗೆ ನೀಟಲ್ಲೇ ನೋಡಿ, ಅಲ್ಲೂ ಕೂಡ ಏನಿದೆ, ನೆಗೆಟಿವ್ ಮಾರ್ಕ್ ಇದೆ. ಒಂದು ಪ್ರಶ್ನೆಯನ್ನು ಸರಿ ಮಾಡಿದ್ರೆ ನೀಟಲ್ಲಿ ಎಷ್ಟು ಪಾಸಿಟಿವ್ ಮಾರ್ಕ್ಸ್ ಇದೆ? 4. ತಪ್ಪು ಮಾಡಿದ್ರೆ 1 ನೆಗೆಟಿವ್ ಇದೆ. ಸೊ 2ನೇ ಹಂತ ಏನಿದೆ, ಮೇನ್ಸ್ ಪರೀಕ್ಷೆ ಅಂತ ನಾವೇನು ಕರಿತೀವಿ. ಮೇನ್ಸ್ ಪರೀಕ್ಷೆಯಲ್ಲಿ ಒಟ್ಟಾರೆ 9 ಪೇಪರ್ಗಳು ಇರ್ತವೆ. 4 GS ಪೇಪರ್ಗಳಿರ್ತವೆ. ಅದನ್ನು ನಾವು GS1, GS2, GS3, GS4. GS ಅಂದರೆ ಜನರಲ್ ಸ್ಟಡೀಸ್, ಜನರಲ್ ಸ್ಟಡೀಸ್ 1, ಜನರಲ್ ಸ್ಟಡೀಸ್ 2, ಜನರಲ್ ಸ್ಟಡೀಸ್ 3, ಜನರಲ್ ಸ್ಟಡೀಸ್ 4. ಈ 4 GS ಪೇಪರ್ಗಳು ಯಾವ ರೀತಿ ಇರ್ತವೆ ಅಂತಂದರೆ, ಇಲ್ಲಿ ಯಾವುದೇ ರೀತಿ ಚಾಯ್ಸ್ ಇರಲ್ಲ. ಈಗ ಮೊನ್ನೆ ನೀವು ಪಬ್ಲಿಕ್ ಪರೀಕ್ಷೆಯನ್ನು ಬರೆದ್ರಿ 10th ಅಥವಾ 12th ಸ್ಟ್ಯಾಂಡರ್ಡು, ಅಲ್ಲಿ ನಿಮಗೆ ಆಯ್ಕೆ ಇರ್ತಾವಲ್ಲ. ಈ ಕೆಳಕಂಡ 4 ಪ್ರಶ್ನೆಗಳಲ್ಲಿ 3 ಪ್ರಶ್ನೆಗಳಿಗೆ ಉತ್ತರಿಸಿ ಅಂದರೆ ಒಂದು ಕ್ವಶನ್ ಏನಿದೆ ನಿಮಗೆ ಚಾಯ್ಸ್ ಇದೆ. ಅದೇ ರೀತಿ ಒಂದು 6 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಈ ಕೆಳಕಂಡ 6 ಪ್ರಶ್ನೆಗಳಲ್ಲಿ 4 ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ ಅಂದರೆ ಎಷ್ಟು ಚಾಯ್ಸ್ ಸಿಕ್ಕಿದೆ? 2 ಚಾಯ್ಸ್ ಇದೆ. ಆದರೆ UPSC GS ಪೇಪರ್ಗಳಲ್ಲಿ ಯಾವುದೇ ರೀತಿಯಾದಂಥ ಚಾಯ್ಸ್ಗಳು ಇರಲ್ಲ. 20 ಪ್ರಶ್ನೆಗಳು ಇರ್ತವೆ. 20ಕ್ಕೆ 20 ಪ್ರಶ್ನೆಗಳು ಏನು ಕಡ್ಡಾಯವಾಗಿ ಉತ್ತರಿಸಬೇಕು. ಯಾವುದೇ ರೀತಿಯಾದಂಥ ನಿಮಗೆ ಚಾಯ್ಸ್ಗಳು ಸಿಗೋದಿಲ್ಲ. ಇದಾದ ಮೇಲೆ 2 ಪತ್ರಿಕೆಗಳು ಇರುತ್ತೆ. ಒಂದು ಇಂಡಿಯನ್ ಲ್ಯಾಂಗ್ವೇಜ್ ಪೇಪರ್, ನೀವು ಯಾವುದೇ ಲ್ಯಾಂಗ್ವೇಜ್ ಪೇಪರನ್ನು ತೊಗೋಬೋದು. ಕನ್ನಡ ತೊಗೋಬೋದು, ಹಿಂದಿ ತೊಗೋಬೋದು, ಓಕೆ, ಉರ್ದು ತೊಗೋಬೋದು, ತಮಿಳ್ ತೊಗೋಬೋದು, ತೆಲುಗು ತೊಗೋಬೋದು, ಯಾವುದೇ ಪೇಪರನ್ನು ತೊಗೋಬಹುದು. ಅದೇ ರೀತಿ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ ಇರುತ್ತೆ. ಕನ್ನಡ ಲ್ಯಾಂಗ್ವೇಜ್ ಪೇಪರ್ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಪೇಪರ್ ಏನಿದೆ, ಇದು ಏನಿದೆ ಅಂದರೆ ಇದು ಕ್ವಾಲಿಫೈಯಿಂಗ್ ಪೇಪರ್ ಮಾತ್ರ. ಕ್ವಾಲಿಫೈಯಿಂಗ್ ಅಂದರೆ ಈ ಎಕ್ಸಾಮಲ್ಲಿ ನೀವೇನು ಮಾರ್ಕ್ಸನ್ನು ಸ್ಕೋರ್ ಮಾಡ್ತಿರಲ್ಲ, ಇದನ್ನು ಯಾವುದೇ ರೀತಿ ಕನ್ಸಿಡರ್ ಮಾಡಲ್ಲ. ಬಟ್ ಈ ಪರೀಕ್ಷೆಗಳನ್ನು ನೀವು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು. ಓಕೆ, ಎಷ್ಟಾಯ್ತು ಈಗ ಟೋಟಲ್ ಎಷ್ಟು ಪೇಪರ್ ನೋಡಿದ್ವಿ ನಾವು? 6 ಪೇಪರ್ಗಳನ್ನು ನೋಡಿದ್ವಿ. 4 GS ಪೇಪರ್ಗಳು, 2 ಲ್ಯಾಂಗ್ವೇಜ್ ಪೇಪರ್ಗಳು. ಅದಾದ ಮೇಲೆ ಇನ್ನೊಂದು ಪೇಪರ್ ಇರುತ್ತೆ, essay ಪೇಪರ್ ಅಂತ ಕರಿತೀವಿ, ನಿಬಂಧ ಇರುವಂಥದ್ದು. ಅದು ಕೂಡ 250 ಮಾರ್ಕ್ಸ್ಗೆ. ಇದಾದ ಮೇಲೆ 2 ಪೇಪರ್ ಇರುತ್ತೆ. ಒಂದು ಆಪ್ಷನಲ್ ಸಬ್ಜೆಕ್ಟ್ಗೆ ಯಾವುದೋ ಒಂದು ಆಪ್ಷನಲನ್ನು ನೀವು ಚೂಸ್ ಮಾಡ್ಬೋದು. ಉದಾಹರಣೆಗೆ ಈಗ ನೀವು ಸೈನ್ಸ್ ಗ್ರ್ಯಾಜುಯೇಟ್ ಇದ್ದಲ್ಲಿ ಫಿಸಿಕ್ಸ್ ತೊಗೋಬೋದು, ಕೆಮಿಸ್ಟ್ರಿ ತೊಗೋಬೋದು, ಬಾಟನಿ ತೊಗೋಬೋದು, ಝುವಾಲಜಿ ತೊಗೋಬೋದು. ಇಲ್ಲ ನೀವೇನಾದರೂ ಆರ್ಟ್ಸ್ ಕಲ್ತಿದ್ರೆ ಅಂದರೆ BA ಆರ್ಟ್ಸ್ ಮಾಡಿದರೆ ಹಿಸ್ಟ್ರಿ ತೊಗೋಬೋದು, ಜಿಯೋಗ್ರಫಿ ತೊಗೋಬೋದು, ಪೊಲಿಟಿಕಲ್ ಸೈನ್ಸ್ ತೊಗೋಬೋದು, ಎಕನಾಮಿಕ್ಸ್ ತೊಗೋಬೋದು. ಹೀಗೆ ವಿವಿಧ ಪೇಪರ್ಗಳನ್ನು ನೀವು ಆಯ್ಕೆಯನ್ನು ಮಾಡ್ಕೊಳ್ಬೋದು. ಗೊತ್ತಾಯ್ತಲ್ಲ? ಒಟ್ಟು ಟೋಟಲ್ ಎಷ್ಟು ಪೇಪರ್ ಇದ್ದಾವೆ? ದೇರ್ ಆರ್ 9 ಪೇಪರ್ಸ್ ಇನ್ ದಿ ಮೇನ್ಸ್. 9 ಪೇಪರ್ಗಳಲ್ಲಿ ಎಷ್ಟು ಕ್ವಾಲಿಫೈಯಿಂಗ್ ಪೇಪರ್ಗಳಿದ್ದಾವೆ? 2 ಕ್ವಾಲಿಫೈಯಿಂಗ್ ಪೇಪರ್ ಇದೆ. ಒಂದು ಕನ್ನಡ ಅಥವಾ ಯಾವುದೇ ಒಂದು ಇಂಡಿಯನ್ ಲ್ಯಾಂಗ್ವೇಜ್ ಪೇಪರ್, ಇನ್ನೊಂದು ಇಂಗ್ಲೀಷ್ ಲ್ಯಾಂಗ್ವೇಜ್. ಕ್ವಾಲಿಫೈಯಿಂಗ್ ಪೇಪರ್ನ ಉದ್ದೇಶ ಏನು ಅಂದರೆ ಈ ಪೇಪರ್ಗಳನ್ನು ಕಡ್ಡಾಯವಾಗಿ ಪಾಸ್ ಮಾಡಲೇಬೇಕು. ಒಂದು ವೇಳೆ ಈ ಪೇಪರ್ಗಳಲ್ಲಿ ನೀವು ಫೇಲ್ ಆದಲ್ಲಿ ನಿಮಗೆ ಯಾವುದೇ ನಿಮ್ಮ ಏನು ಇತರೆ 7 ಪೇಪರ್ಗಳು ಬರೆದಿದ್ದಾರೆ. ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಪರೀಕ್ಷೆ 5 ದಿನಗಳವರೆಗೆ ನಡೆಯುತ್ತೆ. ಮೊದಲ ದಿನ essay ಪೇಪರನ್ನು ಬರಿತೀರಾ.
ಎರಡನೇ ದಿನ GS1 GS2 ಬರಿತೀರಾ, ಮೂರನೇ ದಿನ GS3 GS4 ಬರಿತೀರಾ, ಆಮೇಲೆ ಆಪ್ಷನಲ್ ಪೇಪರ್ ಬರಿತೀರಾ, ಆಮೇಲೆ ಕಡ್ಡಾಯ ಪೇಪರ್ಗಳನ್ನು ಬರಿತೀರಾ. ಕಡ್ಡಾಯ ಪೇಪರ್ಗಳಲ್ಲಿ ಫೇಲ್ ಆದಲ್ಲಿ ಯಾವುದೇ 7 ಪೇಪರ್ಗಳನ್ನು ಅವರು ಕರೆಕ್ಷನ್ನೇ ಮಾಡಲ್ಲ. ಯಾಕಂದರೆ ಅವ್ರ ಪ್ರಕಾರ ಏನು, ನಿನಗೆ ನೆಟ್ಗೆ ಕನ್ನಡನೇ ಬರಲ್ಲ, ಯು ಆರ್ ಅನ್ಫಿಟ್ ಟು ಬಿ ಎ ಸಿವಿಲ್ ಸರ್ವೆಂಟ್, ಹೀಗಾಗಿ ನಿನ್ನ ಯಾವುದೇ ಪೇಪರ್ಗಳನ್ನು ನಾವು ಕರೆಕ್ಷನ್ನೇ ಮಾಡಲ್ಲ. ಗೊತ್ತಾಯ್ತಲ್ಲ? ಸೊ ಮೇನ್ಸನ್ನು ಪಾಸ್ ಆದಮೇಲೆ ನಿಮಗೆ ಕೊನೆಯ ಹಂತ ಉಳಿಯುತ್ತೆ. ಕೊನೆಯ ಹಂತನೇ ಯಾವುದು ಅಂದರೆ ಅದು ಪರ್ಸ್ನ್ಯಾಲಿಟಿ ಟೆಸ್ಟ್ ಅಥವಾ ಇಂಟರ್ವ್ಯೂ. ಈ ಇಂಟರ್ವ್ಯೂನ ಯಾವ ರೀತಿ ಮಾಡ್ತಾರೆ ಅಂತಂದರೆ, ಒಂದು ಬೋರ್ಡ್ ಇರುತ್ತೆ, 6 to 7 ಮೆಂಬರ್ಸ್ ಇರ್ತಾರೆ ಅಥವಾ 5 to 7 ಮೆಂಬರ್ಸ್ ಇರ್ತಾರೆ. ನಿಮ್ಮ ವ್ಯಕ್ತಿತ್ವವನ್ನು ಅಲ್ಲಿ they try to ascertain whether you are fit to be civil servant or not ಅಂತ ಅವರು ಚೆಕ್ ಮಾಡ್ತಾರೆ. ಸೊ ಹೆಚ್ಚಾಗಿ ಈ ಒಂದು ವಯಸ್ಸಿಂದ ನೀವು ಯಾವ ರೀತಿ ಸಿವಿಲ್ ಸರ್ವಿಸ್ಗೆ ತಯಾರಿ ಮಾಡ್ಬೋದು ಅಂತಂದರೆ, ಹೆಚ್ಚು ಏನು ನ್ಯೂಸ್ ಪೇಪರ್ಗಳನ್ನು ಓದಿ. ನ್ಯೂಸ್ ಪೇಪರ್ಗಳಲ್ಲೂ ಕೂಡ ವಿಷಯ ಆಧಾರಿತ, ಅಂದರೆ ಪಾಲಿಟಿಕ್ಸ್ಗಿಂತ ಹೆಚ್ಚು ನೀವು ನ್ಯೂಸ್ ಪೇಪರಲ್ಲಿ ಏನು ನೋಡ್ತೀರಾ, ಅವ್ರು ಇವರಿಗೆ ಅದು ಹೇಳಿದ್ರು, ಅವರು ಇವರಿಗೆ ಇದು ಹೇಳಿದ್ರು ಅಂತ ಅದೇ ಜಾಸ್ತಿ ಇರುತ್ತೆ. ಇದನ್ನು ಬಿಟ್ಟು ಉದಾಹರಣೆಗೆ ಏನು ಅಂತಂದರೆ, ಎಲ್ಲೋ ಯುದ್ಧ ನಡೀತಾ ಇದೆ ಅಂತಂದರೆ, ಉದಾಹರಣೆಗೆ ರಷ್ಯಾ ಯುಕ್ರೇನ್ ತೆಗೆದುಕೊಳ್ಳಿ, ಅಥವಾ ಇಸ್ರೇಲ್ ಪ್ಯಾಲೆಸ್ತೀನ್ ತೆಗೆದುಕೊಳ್ಳಿ, ಯಾಕೆ ಅಲ್ಲಿ ಸಂಘರ್ಷ ಆಗ್ತಾ ಇದೆ, ಅಥವಾ ಇಲ್ಲೇ ತೆಗೆದುಕೊಳ್ಳಿ, ಈಗ ಕರಪ್ಷನ್ ಜಾಸ್ತಿ ಆಗ್ತಾ ಇರುತ್ತೆ, ಅಥವಾ ಲೋಕಾಯುಕ್ತ ದಾಳಿಯಲ್ಲಿ ಏನೋ ಒಬ್ಬ ಕರಪ್ಟ್ ಅಧಿಕಾರಿ ಸಿಕ್ಕಿಬಿದ್ದ ಅಂತ ನೋಡ್ತೀರ. ಆವಾಗ ನೀವೇನು ಅಂದರೆ ಕ್ವೆಶ್ಚನ್ ಮಾಡಬೇಕು, ಕರಪ್ಷನ್ ಯಾಕೆ ಹೆಚ್ಚಾಗ್ತಾ ಇದೆ, ವಾಟ್ ಆರ್ ದ ರೀಸನ್ಸ್. ಅದೇ ರೀತಿ ಕರಪ್ಷನ್ನ ಯಾವ ರೀತಿ ತಡೆಗಟ್ಬೋದು, ಅಗೇನ್ ಕ್ವೆಶ್ಚನ್. ಸೊ ಯು ನೀಡ್ ಟು ಥಿಂಕ್ ಅಬೌಟ್ ದಿ ಟಾಪಿಕ್ಸ್. ಏನು ಅಂದರೆ ಇಶ್ಯೂ ಬೇಸ್ಡ್ ಓದಬೇಕು. ಯಾವುದೇ ಕಾರಣಕ್ಕೂ ನ್ಯೂಸ್ ಐಟಮ್ಗಳ ಹಿಂದೆ ಓಡಬಾರ್ದು. ನ್ಯೂಸ್ ಐಟಮ್ಮೇ ಬೇರೆ ನ್ಯೂಸ್ ಪೇಪರಲ್ಲಿ, ಅದೇ ರೀತಿ ಇಶ್ಯೂ ಬೇಸ್ಡ್ ವಿಷಯಗಳೇ ಬೇರೆ. ಯಾಕಂದರೆ ನೀವೇ ಹೇಳಿ ನನಗೆ ಸಿಂಪಲ್ಲಾಗಿ, ನಿಮಗೇನು ಅನಿಸುತ್ತೆ, ಈ ನ್ಯೂಸ್ ಪೇಪರನ್ನು ಕೇವಲ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಡಿಸೈನ್ ಮಾಡ್ತಾರೆ, ಅಥವಾ ನ್ಯೂಸ್ ಪೇಪರನ್ನು ಯಾರು ಬೇಕಾದರೂ ಓದ್ಬೋದಾ? ನ್ಯೂಸ್ ಪೇಪರನ್ನು ಯಾರು ಬೇಕಾದರೂ ಓದ್ಬೋದು. ನ್ಯೂಸ್ ಪೇಪರನ್ನು ಒಬ್ಬ ಪೊಲಿಟಿಷಿಯನ್ ಓದ್ತಾರೆ, ನ್ಯೂಸ್ ಪೇಪರನ್ನು ಒಬ್ಬ ಅಧಿಕಾರಿ ಓದ್ತಾರೆ, ನ್ಯೂಸ್ ಪೇಪರನ್ನು ಒಬ್ಬ ಗೃಹಿಣಿ ಅಂದರೆ ಹೌಸ್ ವೈಫ್ ಓದ್ತಾರೆ, ನ್ಯೂಸ್ ಪೇಪರನ್ನು ಬಿಸ್ನೆಸ್ ಮೆನ್ ಓದ್ತಾರೆ, ಅದೇ ನ್ಯೂಸ್ ಪೇಪರನ್ನು ವಿದ್ಯಾರ್ಥಿಗಳು ಕೂಡ ಓದ್ತಾರೆ, ಅಂದರೆ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇದರ ಅರ್ಥ ಏನು, ಆ ನ್ಯೂಸ್ ಪೇಪರಲ್ಲಿ ಪ್ರತಿಯೊಬ್ಬರಿಗೂ ಅಗತ್ಯವಿರುವಂತಹ ವಿಷಯಗಳು ಇದ್ದಾವೆ. ಆ ನಮಗೆ ಅಂದರೆ ಒಬ್ಬ ವಿದ್ಯಾರ್ಥಿ ಹೂ ಈಸ್ ಪ್ರಿಪೇರಿಂಗ್ ಫಾರ್ ಸಿವಿಲ್ ಸರ್ವಿಸಸ್, ನನ್ನ ವಿಷಯ ಏನು ಇದೆ ಅಂತ ಏನು ಯು ಆರ್ ಸಪೋಸ್ ಟು ಐಡೆಂಟಿಫೈ ಇಟ್ ಆ್ಯಂಡ್ ಯು ಆರ್ ಸಪೋಸ್ ಟು ಸ್ಟಾರ್ಟ್ ರೀಡಿಂಗ್ ಇಟ್. ಹೇಗೆ ಡಿಸ್ಟಿಂಗ್ವಿಷ್ ಮಾಡ್ತೀರಾ? ನ್ಯೂಸ್ ಪೇಪರಲ್ಲಿ ನ್ಯೂಸ್ ಐಟಮನ್ನು ಓದಬಾರ್ದು, ರಾದರ್ ವಿ ಶುಡ್ ರೀಡ್ ಮೋರ್ ಅಬೌಟ್ ದಿ ಇಶ್ಯೂ ಬೇಸ್ಡ್. ಇಶ್ಯೂ ಬೇಸ್ಡ್ ಉದಾಹರಣೆಗೆ ಇವತ್ತಿನ ಪೇಪರೇ ನೋಡಿ ನೀವು, ಓಕೆ, ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಇವತ್ತಿನ ಪೇಪರ್ ನೀವು ನೋಡಿದ್ರೆ ಕೆಲವು ಅಂದರೆ ಗಣಿಗಾರಿಕೆಯಿಂದ ಕೆಲವು ಜನರನ್ನು ಸ್ಥಳಾಂತರಿಸಿದ್ದಾರೆ. ಅವರನ್ನು ಸ್ಥಳಾಂತರಗೊಳಿಸಿ 20 ವರ್ಷ ಆದರೂ ಕೂಡ ಅವರಿಗೆ ಏನು ಮೂಲ ಸೌಲಭ್ಯಗಳು ಸಿಕ್ಕಿಲ್ಲ. ನೋಡಿ, ನಿಮಗೇನು ಅನಿಸುತ್ತೆ, ಗಣಿ ಎಲ್ಲಿರುವಂಥ ಅದಿರನ್ನು ಯಾಕೆ ತೆಗಿಬೇಕು, ಅಥವಾ ಅದಿರನ್ನು ತೆಗೆದಿಲ್ಲ ಅಂದರೆ ಏನಾಗುತ್ತೆ? ವೈ ದೇರ್ ಈಸ್ ನೀಡ್ ಟು ಇರುವಂಥ ಇಶ್ಯೂ ಏನು, ವಾಟ್ ಆರ್ ದ ಚಾಲೆಂಜಸ್, ಅಥವಾ ಯಾವ ರೀತಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಸಂಬಂಧವಿದೆ, ಯಾಕೆ ಏನು ಅಂದರೆ ಅಲ್ಲಿಂದ ಏನು ಭಯೋತ್ಪಾದಕರು ಭಾರತಕ್ಕೆ ನುಸುಳ್ತಾ ಇರ್ತಾರೆ, ವಾಟ್ ಈಸ್ ದ ಸ್ಟ್ರಾಟಜಿ ಆಫ್ ಪಾಕಿಸ್ತಾನ್ ಟುವರ್ಡ್ಸ್ ಇಂಡಿಯಾ, ಆರ್ ವಾಟ್ ಈಸ್ ದ ಸ್ಟ್ರಾಟಜಿ ಆಫ್ ಇಂಡಿಯಾ ಟುವರ್ಡ್ಸ್ ದಿ ಪಾಕಿಸ್ತಾನ್. ಸೊ ಇಂಥ ಒಂದು ಏನು ವಿಷಯಗಳು ಇರ್ತಾವೆ ವಿಚ್ ಈಸ್ ಇಂಪ್ಯಾಕ್ಟಿಂಗ್ ದಿ ಇಂಡಿಯಾ ವಿತಿನ್ ಇಂಡಿಯಾ ಆ್ಯಸ್ ವೆಲ್ ಆ್ಯಸ್ ದಿ ಇಂಡಿಯಾ ವರ್ಸಸ್ ಅದರ್ ನೇಷನ್ಸನ್ನು ನೀವು ಹೆಚ್ಚು ಫೋಕಸ್ ಮಾಡಬೇಕು. ಓಕೆ, ಇಫ್ ಯು ಹ್ಯಾವ್ ಎನಿ ಕ್ವೆಶನ್ಸ್ ಡೂ ಆಸ್ಕ್. ನೀವು ಯಾಕೋ ನನಗೆ ಆಲ್ರೆಡಿ ಟಯರ್ಡ್ ಆದಂಗೆ ಕಾಣ್ತಾ ಇದ್ದೀರಾ. ಏನಪ್ಪ, ಏನು ಹೆಸರು? ಶ್ರೇಯಸ್, ಕೂತ್ಕೊ. ಥ್ಯಾಂಕ್ ಯು. ಇದೇ ಊರ ನಿಮ್ಮದು? ಅಚ್ಚಾ, ಓಕೆ. ಏನಾದರೂ ಎನಿ ಡೌಟ್ಸ್ ಅಪ್ಪ? ಡೂ ಹ್ಯಾವ್ ಎನಿ ಡೌಟ್ಸ್? ಯಾರಿಗಾದರೂ ಆಸೆ ಇದೆನಾ, ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಥವಾ ಗೌರ್ಮೆಂಟ್ ಸರ್ವೆಂಟ್ ಆಗಬೇಕು? ನೋ ಒನ್? ಬೇಡವೇ ಬೇಡ, ಸರ್ಕಾರದ ಸಾಬ್ರಿಗೆ ಹೋಗೋದು ಬೇಡನಾ? ಎನಿವನ್ ವಾಂಟ್ಸ್ ಟು ಬಿ ಎ ಸಿವಿಲ್ ಸರ್ವೆಂಟ್? ಪೊಲೀಸ್ಗೆ
ಇಲ್ಲ, ಎಲ್ರಿಗೂ ಇರುತ್ತೆ. ಐ ಮೀನ್ ಅಂದರೆ ಸರ್ಕಾರ ವಿವಿಧ ಹಂತಗಳಿಗೆ ವಿವಿಧ ರಿಕ್ರೂಟ್ಮೆಂಟ್ಗಳನ್ನು ಮಾಡುತ್ತೆ. ಈಗ ಉದಾಹರಣೆಗೆ ಪೊಲೀಸ್ ಇಲಾಖೆನೇ ತೆಗೆದುಕೊಳ್ಳ್ರಿ ನೀವು. ಅಂದರೆ ಪೊಲೀಸ್ ಇಲಾಖೆಯಲ್ಲಿ ಫಸ್ಟು ಅತ್ಯಂತ ಲೋಯೆಸ್ಟ್ ಎಕ್ಸಾಮ್ ಆಗೋದೇ ಕಾನ್ಸ್ಟೇಬಲ್ಗಳಿಗೋಸ್ಕರ. ಓಕೆ, ಪೊಲೀಸ್ ಕಾನ್ಸ್ಟೇಬಲ್ PC ಎಕ್ಸಾಮ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ರಿಕ್ರೂಟ್ಮೆಂಟ್ ಆಗೋದೇ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಲೆವೆಲ್ಗೆ ರಿಕ್ರೂಟ್ಮೆಂಟ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಲೆವೆಲ್ ರಿಕ್ರೂಟ್ಮೆಂಟ್ ಆಗೋದೇ DYSPಗಳಿಗೆ ರಿಕ್ರೂಟ್ಮೆಂಟ್ ಆಗುತ್ತೆ. ದಟ್ ಈಸ್ KPSC ಕಂಡಕ್ಟ್ ಮಾಡುತ್ತೆ. ಓಕೆ, ಅದನ್ನು ನಾವು ಗೆಜೆಟೆಡ್ ಪ್ರೊಬೇಷನರಿ ಎಕ್ಸಾಮ್ ಅಥವಾ KPSC ಎಕ್ಸಾಮ್ ಅಂತ ಕರಿತೀರ. ಇಲ್ಲ, ಅದಕ್ಕಿಂತ ಅತಿ ದೊಡ್ಡ ಎಕ್ಸಾಮ್ ಅಂದರೆ UPSC ಏನು ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನನ್ನು ನಡೆಸುತ್ತೆ. ಆ ಎಕ್ಸಾಮಿನೇಷನ್ ಎಲ್ಲ ಪಾಸ್ ಆದರೆ ನೀವು ಡೈರೆಕ್ಟಾಗಿ IPS ಆಗ್ಬೋದು. ಉದಾಹರಣೆಗೆ ನಾನು ನಿಮಗೆ ಉದಾಹರಣೆ ಕೊಡ್ತೀನಿ. ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಓಕೆ PSI ಆಗಬೇಕು ಅಂದರೆ ಹಿ ನೀಡ್ಸ್ ಅಟ್ಲೀಸ್ಟ್ 15 years. ಲೆಟ್ಸ್ ಸೇ ಒಬ್ಬ ವ್ಯಕ್ತಿ ಏನಾಗಿದ್ದಾನೆ, ಹಿ ಜಾಯಿಂಡ್ ಪೊಲೀಸ್ ಆ್ಯಸ್ ದಿ ಪೊಲೀಸ್ ಕಾನ್ಸ್ಟೇಬಲ್. ಒಂದು 8 ವರ್ಷ ಅಥವಾ 8ರಿಂದ 10 ವರ್ಷ ಆದಮೇಲೆ ಒಬ್ಬ ಹೆಡ್ ಕಾನ್ಸ್ಟೇಬಲ್ ಆಗ್ತಾರೆ. ಇನ್ನೂ ಒಂದು 6ರಿಂದ 7 ವರ್ಷ ಆದಮೇಲೆ ಆವಾಗ ಅವ್ರು ಏನಾಗ್ತಾರೆ ಅಂದರೆ ಹಿ ಬಿಕಮ್ಸ್ ದಿ PSI. ಅಂದರೆ ಹಿ ರಿಕ್ವೈರ್ಸ್ ಅಟ್ಲೀಸ್ಟ್ ಮಿನಿಮಮ್ ಏನು ಇಲ್ಲ ಅಂದರೂ 15ರಿಂದ 18 ವರ್ಷ ಬೇಕೇ ಬೇಕು. ಲೆಟ್ಸ್ ಸೇ ಯಾರೋ 22 ವಯಸ್ಸಿಗೆ ಆಗಿದ್ದಾರೆ, ಅವರು PSI ಆಗೋವಾಗ ವಯಸ್ಸು ಎಷ್ಟಾಗುತ್ತೆ? 40 ಆಗುತ್ತೆ. ಇಲ್ಲಾಂದರೆ ನೀವು ನೇರವಾಗಿ 22 ವಯಸ್ಸಿಗೆ ಏನಾಗ್ಬೋದು? PSIನೂ ಆಗ್ಬೋದು. ಅದೇ PSI ಏನಾದರೂ DYSP ಲೆವೆಲಿಗೆ ಹೋಗ್ಬೇಕಂದ್ರೆ ಆತ ಅಗೇನ್ ಇನ್ನೂ 20 ವರ್ಷ ಕಳಿಬೇಕು. ಫಸ್ಟ್ ಆತ ಏನಾಗಬೇಕು? ಸರ್ಕಲ್ ಇನ್ಸ್ಪೆಕ್ಟರ್ ಆಗಬೇಕು. ಸರ್ಕಲ್ ಇನ್ಸ್ಪೆಕ್ಟರ್ ಆದಮೇಲೆ DYSP ಆಗ್ತಾರೆ. ನೋಡಿ, ಇಲ್ಲ ನೋಡಿ, ಒಬ್ಬ 22 ವರ್ಷದ ವ್ಯಕ್ತಿ PSI ಆಗಿ ಸೇರಿದ್ದಾರೆ, ಆತ DYSP ಆಗೋಕ್ಕೆ ಎಷ್ಟಾಗುತ್ತೆ? ಇಲ್ಲ, ಲೆಟ್ಸೆ ಇನ್ನೂ ಬೇಗ ಹೋಗಬೇಕು ಅಂದರೆ ಯು ನೀಡ್ ಟು ರೈಟ್ ಎನ್ ಎಕ್ಸಾಮಿನೇಷನ್ ಆಫ್ KPSC ಗೆಜೆಟೆಡ್ ಪ್ರೊಬೇಷನರ್. ಅಲ್ಲಿ ನೇರವಾಗಿ ಯಾವ ಪೊಸಿಷನ್ಗೆ ತಗೋತಾರೆ ಅಂದರೆ ಡೈರೆಕ್ಟ್ಲಿ ಎಟ್ ದಿ ಲೆವೆಲ್ ಆಫ್ DYSP. 10ರಿಂದ 12 ವರ್ಷಗಳಲ್ಲಿ IPS ಆಗಿ ಪ್ರಮೋಟ್ ಆಗ್ತಾರೆ. ಇಲ್ಲ ಅಂದರೆ UPSC ನಡೆಸುವಂಥ ಎಕ್ಸಾಮ್ಗೆ ಡೈರೆಕ್ಟ್ ಪಾಸಾಗಿ ಎಟ್ ದಿ ಏಜ್ ಆಫ್ 22 ಲೆಟ್ಸೆ ಯು ಸೆಲೆಕ್ಟ್ ಆಗಿದ್ದೀರಾ, ಬೈ ದಿ ಏಜ್ ಆಫ್ 3ರಿಂದ 4 ವರ್ಷ ಸೇವೆ ಸಲ್ಲಿಸಿದಲ್ಲಿ ಡೈರೆಕ್ಟ್ಲಿ ಯು ಬಿಕಮ್ SP. ವಾಟ್ ಡಸ್ SP ಸ್ಟ್ಯಾಂಡ್ಸ್ ಫಾರ್? SP ಅಂದರೆ ಏನು? ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್. ಎಸ್, ಇದೇ ಡೌಟ್ ಕೇಳಿದ್ರಲ್ಲ ನೀವು? ಎಸ್, ಯು ಹ್ಯಾವ್ ಸಮಥಿಂಗ್? ನೋ. ಯಾಕಪ್ಪ ಎಷ್ಟು ಭಯದಿಂದ ಕ್ವಶನ್ ಕೇಳ್ತಾ ಇದ್ದೀರಾ? ಎನಿ ಕ್ವಶನ್ಸ್? ನೋ ಕ್ವಶನ್ಸ್? ಯು ಹ್ಯಾವ್ ಸಮ್ ಕ್ವಶನ್? ಓಕೆ. ಹೌ ಮೆನಿ ಆಫ್ ಯು ಕಂಪ್ಲೀಟೆಡ್ 10th ಸ್ಟ್ಯಾಂಡರ್ಡ್? ಈ ವರ್ಷ 10th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದ್ದ ನೀವೆಲ್ಲ? ಈ ವರ್ಷ ಯು ಕಂಪ್ಲೀಟೆಡ್ ದಿ 10th ಸ್ಟ್ಯಾಂಡರ್ಡ್ ದಿಸ್ ಇಯರ್. ವಾಟ್ ಈಸ್ ದ ಚಾಯ್ಸ್ ದಟ್ ಯು ಆಲ್ ಹ್ಯಾವ್ ಮೇಡ್? ಆರ್ಟ್ಸ್ ಹೋಗಬೇಕಾ, ಸೈನ್ಸ್ ಹೋಗಬೇಕಾ, ಕಾಮರ್ಸ್ ಹೋಗಬೇಕಾ? ಯಾವುದಕ್ಕೆ ಹೋಗ್ಬೇಕಂತ ಡಿಸೈಡ್ ಆಗಿದೆಯಪ್ಪ ತಾವು? ಆರ್ಟ್ಸ್. ಗುಡ್, ವಂಡರ್ಫುಲ್. ಯಾಕಪ್ಪ? ಏನು ಹೆಸರು ತಮ್ಮದು? ಕಾರ್ತಿಕ್. ವೈ ಆರ್ಟ್ಸ್? IAS ಮಾಡಬೇಕು. ವಂಡರ್ಫುಲ್. ಹೂ ಎಲ್ಸ್ ಹ್ಯಾಸ್ ಡಿಸೈಡೆಡ್ ಟು ಟೇಕ್ ಅಪ್ ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್? ನೀವಪ್ಪ ಒನ್ ವೇರಿಂಗ್ ಸ್ಪೆಕ್ಸ್, ಸೈನ್ಸಾ? ಓಕೆ. ಹೂ ಎಲ್ಸ್? ವಾಟ್ ಅಬೌಟ್ ಯು? ನೀವಮ್ಮ ಇಬ್ಬರು? ಸೈನ್ಸ್ ಮಾಡಿದ್ರೆ ಯಾವೆಲ್ಲ ಅವಕಾಶಗಳು ತೆರೆದುಕೊಳ್ತವೆ ಹೇಳ್ಬೋದಾ? ಲೆಟ್ಸ್ ಸೇ ನೀವು ಸೈನ್ಸ್ ಮಾಡಿದ್ರಿ, 12th ಸ್ಟ್ಯಾಂಡರ್ಡ್ PUನೂ ಮುಗಿಸಿದ್ರಿ, ಆವಾಗ ಏನು ಹೇಳ್ಬೋದಾ? ಬರಿಬೇಕು. ಇಂಜಿನಿಯರ್ ಆಗಬೇಕಂದ್ರೆ ಯಾವ ಎಕ್ಸಾಮ್ ಬರಿಬೋದು? JEE ಮೇನ್ಸ್ ಮತ್ತು JEE ಅಡ್ವಾನ್ಸ್ಡ್ ಎಕ್ಸಾಮನ್ನು JEE ಅಡ್ವಾನ್ಸ್ ಅಥವಾ JEE ಮೇನ್ಸ್ ಬರೆದ್ರೆ ಏನಾಗುತ್ತೆ? NIT ಸೂರತ್ಕಲ್ ಕೇಳಿದ್ದೀರಾ? ಮಂಗಳೂರು ಹತ್ರ. ಎಸ್, ಅಲ್ಲಿ ನೇರವಾಗಿ ಅಡ್ಮಿಷನನ್ನು ತಗೋಬೋದು. ಕರ್ನಾಟಕದ ಯಾವುದೇ ಒಂದು ಪ್ರೈವೇಟ್ ಕಾಲೇಜಲ್ಲಿ ಅಡ್ಮಿಷನ್ ತೊಗೋಬೇಕು ಇಂಜಿನಿಯರಿಂಗ್ ಅಂದರೆ ಯಾವ ಎಕ್ಸಾಮ್ ಬರಿಬೇಕು? CET ಅಲ್ವಾ, ಕಾಮನ್ ಎಂಟ್ರೆನ್ಸ್ ಟೆಸ್ಟ್. ಇಲ್ಲ, ನೀವು ಯಾವುದೋ ಒಂದು ಪ್ರೈವೇಟ್ ಕಾಲೇಜಲ್ಲಿನೇ ಪ್ರೈವೇಟ್ ಕೋಟಾದಲ್ಲಿ ಸೀಟನ್ನು ತೆಗೆದುಕೊಳ್ಬೇಕಂದ್ರೆ ಯಾವ ಎಕ್ಸಾಮ್ ಬರಿಬೇಕು? COMEDK ಅಂತ ಎಕ್ಸಾಮ್ ಇದೆ ಒಂದು. ದೇರ್ ಈಸ್ ಎನ್ ಎಕ್ಸಾಮ್ ಕಾಲ್ಡ್ ಆಸ್ ದಿ COMEDK. ನೋಡಿ, ಕಾಲೇಜ್ಗಳು 3 ಥರ ಇರ್ತವೆ. ಒಂದು ಗವರ್ನಮೆಂಟ್ ಓನ್ಡ್ ಕಾಲೇಜ್, ಕಂಪ್ಲೀಟ್ಲಿ ಸರ್ಕಾರನೇ ಅದರ ಒಡೆಯ ಗವರ್ನಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ಇರ್ತವೆ. ಓಕೆ.
ಇನ್ನು ಎರಡನೇ ಥರದ ಕಾಲೇಜ್ಗಳು ಯಾವುದು ಅಂದರೆ ಪ್ರೈವೇಟ್ ಏಡೆಡ್ ಕಾಲೇಜ್ಗಳಂತ ಇರ್ತವೆ. ಇನ್ನೊಂದು ಯಾವುದು ಅಂದರೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್ಗಳು ಅಂತ ಇರುತ್ತೆ. ಪ್ರೈವೇಟ್ ಏಡೆಡ್ ಕಾಲೇಜು, ಪ್ರೈವೇಟ್ ಅನ್ಏಡೆಡ್ ಕಾಲೇಜು ಗೌರ್ಮೆಂಟ್ ಕಾಲೇಜಿಗೆ ಹೋಲಿಸೋದ್ರಲ್ಲಿ ಫೀಸ್ ಅತ್ಯಂತ ಕಡಿಮೆ ಎಲ್ಲಿರುತ್ತೆ? ಗವರ್ನಮೆಂಟ್ ಕಾಲೇಜಲ್ಲಿ ಇರುತ್ತೆ. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ಒಂದು ಪ್ರತಿಷ್ಠಿತ ಗವರ್ನಮೆಂಟ್ ಕಾಲೇಜ್ ಇದೆ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, UVCE. ಕರ್ನಾಟಕದಲ್ಲಿ ದಟ್ ಈಸ್ ವಿತಿನ್ ಅ ಟಾಪ್ 5. ಅಲ್ಲಿ ಗವರ್ನಮೆಂಟ್ ಕೋಟಾದಲ್ಲಿ ಸೀಟ್ ಯಾರು ತೊಗೋತಾರಲ್ಲ, ಅಂದರೆ ಆಲ್ ಸೀಟ್ಸ್, ಅಲ್ಲಿ 100 ಸೀಟ್ ಇದೆ ಅಂತ ತಿಳ್ಕೊಳ್ಳಿ, ಎಲ್ಲ 100 ಸೀಟ್ಸ್ ಏನು ಗವರ್ನಮೆಂಟ್ ಸೀಟ್ಸೇ. ಆ ಒಂದು ಸೀಟಲ್ಲಿ ಇಂಜಿನಿಯರಿಂಗ್ ಏನಾದರೂ ನಿಮಗೆ ಸಿಕ್ಕಲ್ಲಿ ದಟ್ ಈಸ್ ಗೋಯಿಂಗ್ ಟು ಕಾಸ್ಟ್ ಯು ಹಾರ್ಡ್ಲಿ 40,000. ಇದೇ ನೀವು ಬೇರೆ ಕಡೆ ಪ್ರೈವೇಟ್ ಕಾಲೇಜಲ್ಲಿ ಸೀಟ್ ತೆಗೆದುಕೊಂಡಲ್ಲಿ ಅದರ ಬೆಲೆ ಇರುತ್ತೆ ಮೋರ್ ದೆನ್ 70,000. ಅನ್ಏಡೆಡ್, ನಾನು ಹೇಳಿದ್ನಲ್ಲ ಕಾಮೆಡ್-ಕೆ ಎಕ್ಸಾಮ್ ಏನು ಬರೀತಾರೆ ಜನ, ಕಾಮೆಡ್-ಕೆ ಎಕ್ಸಾಮಲ್ಲಿ ಬರೆದು ಸೀಟನ್ನು ತೆಗೆದುಕೊಳ್ಳ್ರಿಗೆ ಮೋರ್ ದೆನ್ 2 ಲಕ್ಷ ಫೀಸ್ ಇರುತ್ತೆ. ಗೊತ್ತಾಯ್ತಲ್ಲ? ಸೊ ನೀಟ್ ಎಕ್ಸಾಮ್ ಬರೆದು ಯಾವ ಕೋರ್ಸ್ ತೊಗೋಬೋದಪ್ಪ? ಈಗ ಲೆಟ್ಸೆ ನಿಮಗೆ BSc ಅಗ್ರಿ ಮಾಡಬೇಕು ಅಂತ ಇದೆ ಅಂತ ತಿಳ್ಕೊಳ್ಳೋಣ. BSc ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಅಗ್ರಿಕಲ್ಚರ್ ಅನ್ನುವಂಥ ಕೋರ್ಸನ್ನು ಮಾಡಬೇಕು ಅಂದರೆ ಯಾವ ಎಕ್ಸಾಮನ್ನು ತೆಗೆದುಕೊಳ್ಬೇಕು ನೀವು? BSc ಅಗ್ರಿ. ಯಾರಿಗೂ ರೈತ ಇಷ್ಟ ಇಲ್ವಾ? ಯಾರು ರೈತ ಕುಟುಂಬದಿಂದ ಬರಲ್ವಾ? ನೋ ಒನ್. BSc ಅಗ್ರಿ ಆಗಬೇಕು ಅಂದರೆ ಯಾವ ಎಕ್ಸಾಮ್ ಬರಿಬೇಕು? ಅಗೇನ್ CET ಎಕ್ಸಾಮೇ ಬರಿಬೇಕು. CET ಎಕ್ಸಾಮೇ ಏನು ಮಾಡ್ತಾರೆ, ಕರ್ನಾಟಕದಲ್ಲಿ ದೇರ್ ಆರ್ ಸಮಥಿಂಗ್ ಕಾಲ್ಡ್ ಆಸ್ ದಿ ಅಗ್ರಿಕಲ್ಚರಲ್ ಯೂನಿವರ್ಸಿಟೀಸ್ ಇದೆ. ನೀವು ಕರ್ನಾಟಕ ಕೃಷಿ ವಿದ್ಯಾಲಯ ಬೆಂಗಳೂರು ಇರ್ಬೋದು ಅಥವಾ ಧಾರವಾಡ ಇರ್ಬೋದು, ದೇ ಆಲ್ ರನ್ ದೀಸ್ ಗೌರ್ಮೆಂಟ್ ಅಗ್ರಿಕಲ್ಚರಲ್ ಕಾಲೇಜಸ್. BSc ಅಗ್ರಿಕಲ್ಚರ್ ಕೂಡ 4 ವರ್ಷ ಕೋರ್ಸ್, ಅದು ಕೂಡ ದೆಟ್ಟು ಕೂಡ 4 years ಆಫ್ ಅ ಕೋರ್ಸ್. ವಾಟ್ ಎಲ್ಸ್ ನೆಕ್ಸ್ಟ್? ಕಾಮರ್ಸ್ ಮಾಡಿದರೆ ಯಾವೆಲ್ಲ ಆಪ್ಷನ್ ಇದೆಯಪ್ಪ ನೀವು ಹೇಳ್ಬೋದಾ? ನನಗೆ ಯಾಕಾದರೂ ಕೇಳಿದ್ರಪ್ಪ ದೇವ್ರೇ ಅಂತ ಇದ್ದಾರೆ ಅವರು. ವಾಟ್ಸ್ ಎ ನೇಮ್? ದೀಪ್ತಿ, ಹೇಳಿಯಪ್ಪ. ಕಾಮರ್ಸ್ ಯಾಕೆ? ಯು ಲವ್ ಮ್ಯಾಥಮೆಟಿಕ್ಸ್, ಯು ಲವ್ ಅಕೌಂಟ್ಸ್, ಯು ಲವ್ ನಂಬರ್ಸ್, ಯು ಲವ್ ಮ್ಯಾಥಮೆಟಿಕ್ಸ್. ಹೌ ಮಚ್? ಇನ್ನೂ ರಿಸಲ್ಟ್ ಬಂದಿಲ್ಲ ಅನ್ಸುತ್ತಲ್ಲ. ಓಕೆ, ಕಾಮರ್ಸ್. ಲೆಟ್ಸ್ ಸೇ ಯು ಆಪ್ಟೆಡ್ ಫಾರ್ ಕಾಮರ್ಸ್. ವಾಟ್ ಆಲ್ ಆಪ್ಷನ್ಸ್ ಯು ಹ್ಯಾವ್? ಏನೇನು ಆಪ್ಷನ್ಸ್ ಇದೆ? ಲೆಟ್ಸ್ ಸೇ ಈಗ ಯಾರೋ ಕಾಮರ್ಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳೋಣ. ನೀವು ಕಾಮರ್ಸ್ ಮಾಡಿದ್ರು ಅಲ್ಲಿ 2 ಸಬ್ಜೆಕ್ಟ್ ಇರ್ತವೆ, ಅಂದರೆ ಕಾಲೇಜ್ ಟು ಕಾಲೇಜ್ ಆಪ್ಷನ್ಸ್ ವೇರಿ ಆಗುತ್ತೆ. ಸಾಮಾನ್ಯವಾಗಿ ಹಿಸ್ಟ್ರಿ ಅಂದರೆ ಆರ್ಟ್ಸ್ ಮಾಡಿದವರು ದೇ ಸ್ಟಡಿ ಹಿಸ್ಟ್ರಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಮತ್ತು ಜಿಯೋಗ್ರಫಿ ಓದ್ತಾರೆ. ಕೆಲವು ಕಡೆ ಸ್ಟ್ಯಾಟಿಸ್ಟಿಕ್ಸನ್ನು ಕೂಡ ಓದ್ತಾರೆ. ಓಕೆ, ಸೊ ಇಟ್ ಡಿಪೆಂಡ್ಸ್ ಅಪಾನ್ ದಿ ಕಾಲೇಜ್. ಬಟ್ ಸಾಮಾನ್ಯವಾಗಿ ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸ್ ಅಂತೂ ಕಡ್ಡಾಯವಾಗಿ ಓದ್ತಾರೆ ಮತ್ತು ಹಿಸ್ಟ್ರಿಯನ್ನು ಕೂಡ ಕಡ್ಡಾಯವಾಗಿ ಓದ್ತಾರೆ. ಜಿಯೋಗ್ರಫಿಯಲ್ಲಿ ಕೆಲವೊಂದು ಕಡೆ ಆಪ್ಷನ್ ಇರುತ್ತೆ. ಅದೇ ರೀತಿ ಯಾರೋ ಒಬ್ಬರು ಕಾಮರ್ಸನ್ನು ಆಪ್ಟ್ ಮಾಡಿದಲ್ಲಿ ಆಪ್ಷನ್ಸ್ ಇದೆ. ಹೇಬಾ ಅಂತ ಒಂದು ಆಪ್ಷನ್ ಇದೆ. ಹಿಸ್ಟ್ರಿ, ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್ ಆ್ಯಂಡ್ ಅಕೌಂಟ್ಸನ್ನು 4 ಸಬ್ಜೆಕ್ಟನ್ನು ಓದ್ತಾರೆ. ಸೊ ದೆನ್ ಯು ಕ್ಯಾನ್ ಡಿಸೈಡ್ ಅಪಾನ್ ದಿ ಕಾಮರ್ಸ್. ಲೆಟ್ಸ್ ಸೇ ನೀವು 12th ಸ್ಟ್ಯಾಂಡರ್ಡ್ ಮುಗೀತು, ಕಾಮರ್ಸ್ ತೆಗೆದುಕೊಂಡು ಮುಗೀತು, ನಿಮಗೆ ಮುಂದೆ ಏನು ಮಾಡಬೇಕಂತ ಆಸೆ ಇದೆ? ಯಾಕಂದರೆ ಒಂದಂತೂ ಸುಳ್ಳು, ಯಾಕಂದರೆ ನಿಮಗೆ ನೀವು ಒಂದು ಸ್ಪಷ್ಟವಾಗಿ ಹೇಳ್ತೀನಿ, ನಮ್ಮ ಪೇರೆಂಟ್ಸ್ ಹೇಳ್ತಾರೆ ನಮಗೆ, ಈವನ್ ಇನ್ಕ್ಲೂಡಿಂಗ್ ನನಗೂ ಹೇಳಿದ್ದಾರೆ, ನಿಮಗೂ ಹೇಳಿರ್ತಾರೆ ಅಂತ ನನಗೆ ಸ್ಪಷ್ಟವಾಗಿ ಗೊತ್ತು. ಯುವರ್ ಟೀಚರ್ಸ್ ಆರ್ ಆಲ್ಸೋ ಇಯರ್, ಅವ್ರಿಗೂ ಹೇಳಿರ್ತಾರೆ 10th ಒಂದು ಓದ್ಬಿಡಪ್ಪ ನಿನ್ನ ಲೈಫೇ ಸೆಟಲು. ಆಮೇಲೆ ಅಂತಾರೆ 12th ಒಂದೇ ಇದೇ ಲೈಫ್ನ ನಿಜವಾದ ನಿರ್ಣಾಯಕ ಪಾತ್ರ. ಇದು ಆಯಿತು ಅಂದರೆ ಮುಗೀತು, ಇಂಜಿನಿಯರಿಂಗ್ ಆರಾಮಾಗಿ ಮಾಡ್ಬೋದು, ಮೆಡಿಕಲ್ ಆರಾಮಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಅಲ್ಲಿ ಗೊತ್ತಾಗುತ್ತೆ ಇಂಜಿನಿಯರಿಂಗ್ ಮಾಡಿದ ಮೇಲೂ ಯಾವುದೂ ಆರಾಮ ಇಲ್ಲ, ಏನೂ ಆರಾಮ ಇಲ್ಲ. ಸ್ಟಿಲ್ ದೇರ್ ಈಸ್ ನಥಿಂಗ್ ಕಾಲ್ಡ್ ಆಸ್ ದಿ ಎಂಡ್ ಗೋಲ್. ಯಾಕಂದರೆ ಲುಕ್ ಎಟ್ ದಿಸ್ ಲೈಫ್ ರೈಟ್ ನೌ, ಐ ಆಮ್ ನಾಟ್ ಸೇಯಿಂಗ್ ಇಟ್ ಆನ್ ಅ ನೆಗೆಟಿವ್ ಸೆನ್ಸ್. ಲೈಫ್ ಈಸ್ ಆಲ್ ಅಬೌಟ್ ಲರ್ನಿಂಗ್. ವಿ ನೀಡ್ ಟು ಲರ್ನ್ ಎವ್ರಿ ಡೇ. ದ ಮೋರ್ ವಿ ಲರ್ನ್ ದ ಬೆಟರ್ ವಿ ಇವಾಲ್ವ್. ಡಾರ್ವಿನ್ಸ್ ಥೇರಿ ಕೇಳಿದಿರಲ್ಲ, ಎವಲ್ಯೂಷನ್ ಥೇರಿ, ಅಥವಾ ಹ್ಯೂಮನ್ಸೇ ತೆಗೆದುಕೊಳ್ಳಿ, ಹೋಮೋಸೆಪಿಯನ್ಸ್ ಅಂತ ಕರೀತಾರೆ, ಕರೆಕ್ಟಾ? ಹ್ಯೂಮನ್ಸ್ ಆರ್ ಕಾಲ್ಡ್ ಆಸ್ ದಿ ಹೋಮೋಸೆಪಿಯನ್ಸ್. ನಿಮಗೇನು ಅನಿಸುತ್ತೆ, ಭೂಮಿ ಎಷ್ಟು ವರ್ಷ ಹಳೇದು? ಹೌ ಓಲ್ಡ್ ಅರ್ತ್ ಈಸ್? ಎಷ್ಟು ವರ್ಷ ಹಳೇದು ಅನಿಸುತ್ತೆ ಅಂದಾಜು? ನಾನೇ ಆಪ್ಷನ್ ಕೊಡ್ತೀನಿ. 4 ಕೋಟಿ ವರ್ಷ, ಓಕೆ, 45 ಕೋಟಿ ವರ್ಷ, 450 ಕೋಟಿ ವರ್ಷ, 4500 ಕೋಟಿ ವರ್ಷ.
ಯಾವುದಿದೆ? 4.5 ಕೋಟಿ, 45 ಕೋಟಿ, 450 ಕೋಟಿ, 4,500 ಕೋಟಿ. ಹೌ ಮಚ್? ಹಾಂ, 450 crore old, 4.5 billion year old. ನೋಡಿ, 4.5 billion year old, 450 ಕೋಟಿ ವರ್ಷ ಹಳೆಯದಷ್ಟು ಈ ಭೂಮಿ. ಇಂಥ ಭೂಮಿ ಮೇಲೆ ನಾವೇನಾ ಮೊದಲ ಸ್ಪೀಶೀಸು, ಮೊದಲ ಪ್ರಭೇದ ನಾವೇನಾ? ಇಲ್ಲ, ನಮಗಿಂತ ಮುಂಚೆನೂ ಕೂಡ ಏನು ಹಲವಾರು ಪ್ರಭೇದಗಳು ಬಂದಿದ್ದಾವೆ. ಐ ಮೀನ್ ದೇ ಲಿವ್ಡ್, ಕೊನೆಯಲ್ಲಿ ನಶಿಸಿ ಕೂಡ ಹೋಗಿದ್ದಾವೆ. ಹರ್ಡ್ ಅಬೌಟ್ ಡೈನೋಸಾರ್ಸ್ ಎಲ್ಲ ಅಲ್ವಾ? ನೋಡಿ, ಮಾಡರ್ನ್ ಹ್ಯೂಮನ್ಸ್ ನೋಡಿ, ಹೋಮೋಸೆಪಿಯನ್ಸ್, ನಿಮ್ಗೇನು ಅನಿಸುತ್ತೆ? ನಾವು ಎಷ್ಟು ವರ್ಷದಿಂದ ಈ ಭೂಮಿ ಮೇಲೆ ಇದ್ದೀವಿ? ಹೌ ಮೆನಿ ಇಯರ್ಸ್? ಜಸ್ಟ್ ಅ ಮಿಲಿಯನ್ ಇಯರ್ಸ್. ಕೇವಲ 10 ಲಕ್ಷ ವರ್ಷಗಳಿಂದ ಮಾತ್ರ ನಾವಿಲ್ಲಿರೋದು. ಓಕೆ, ಈ 10 ಲಕ್ಷ ವರ್ಷಗಳ ಇತಿಹಾಸ ನೋಡಿರಿ ನಮ್ಮದು. 10 ಲಕ್ಷ ವರ್ಷಗಳ ಇತಿಹಾಸದಲ್ಲಿ ನಮಗೆ ಸಿಗುವಂಥ ಇತಿಹಾಸ ಎಷ್ಟು? ಹ್ಯೂಮನ್ ಹಿಸ್ಟ್ರಿ ಕರೆಕ್ಟಾಗಿ ಅಂದರೆ ಕೇವಲ 3,000-4,000 ವರ್ಷ ಮಾತ್ರ. ನೋಡಿ, 10 ಲಕ್ಷ ವರ್ಷದಿಂದ ಇಲ್ಲಿ ಇದ್ದೀವಿ, ಆದರೂ ಕೂಡ ನಮ್ಮ ಇತಿಹಾಸ ಇರುವಂಥದ್ದು ಅಂದರೆ ಸಿಗುವಂಥದ್ದು ಎಷ್ಟು? 4,000 ವರ್ಷ ಅಷ್ಟೇ. ನಾವು ಹೇಳ್ತೀವಿ 8,000 ವರ್ಷಗಳ ಹಿಂದೆ ಕೃಷಿಯನ್ನು ಕರೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇ 6,000 ವರ್ಷಗಳ ಹಿಂದೆ ಗೋಧಿ ಬೆಳೆಯನ್ನು ಸ್ಟಾರ್ಟ್ ಮಾಡಿದ್ರು, ಅಥವಾ ಅಕ್ಕಿಯನ್ನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಅಥವಾ ಡೊಮೆಸ್ಟಿಕೇಷನ್ ಆಫ್ ಎನಿಮಲ್ಸನ್ನು ಸ್ಟಾರ್ಟ್ ಮಾಡಿದ್ರು ಅಂತ ಕೇಳಿರ್ತೀರಲ್ಲ. ನೋಡಿ, ಅಂದರೆ ನಮ್ಮ ಏನು ಆ್ಯನ್ಸಿಸ್ಟರ್ಸ್ ಇದ್ದಾರೆ ನೋಡಿ, ಅಟ್ಲೀಸ್ಟ್ ಫ್ರಮ್ ದ ಲಾಸ್ಟ್ 5,000 years they were able to learn, accumulate the knowledge, and they were able to transfer that knowledge to the other generation. ನೀವು ನಾಲೆಡ್ಜನ್ನು ಅದರ್ ಜನ್ರೇಷನಿಗೆ ಟ್ರಾನ್ಸ್ಫರೇ ಮಾಡಲ್ಲ ಅಂತ ತಿಳ್ಕೊಳ್ಳಿ, ಏನಾಗುತ್ತೆ? ಲೆಟ್ಸೆ ನಮಗೆ ಒಲೆಯನ್ನು ಹೇಗೆ ಹತ್ತಿಸ್ಬೇಕಂತಲೇ ಗೊತ್ತಿಲ್ಲ. ನಾವು ಏನು ಮಾಡ್ತೀವಿ ಕೇಳಿದಿರಲ್ಲ, ಕಲ್ಲಿಂದ ಇದು ಮಾಡಿದ್ರು. ಈಗಲೂ ಕೂಡ ನೀವು ಅದೇ ರೀತಿ ಮಾಡ್ತೀರಾ? ಮನೆಯಲ್ಲಿ ಕಲ್ಲು ತೊಗೊಂಡು ಟಕ್ 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 ಮಾಡ್ತೀರಾ? ಇಲ್ಲ. ಈಗ ನಿಮಗೆ ಒಂದು ನಾಲೆಡ್ಜ್ ಗೊತ್ತು, ಬೆಂಕಿ ಪೊಟ್ಟಣ ಅಂತ ನಾವು ಆಲ್ರೆಡಿ ಮಾಡಿದ್ದೀವಿ. ಆ ನಾಲೆಡ್ಜಿಂದ ಯು ಜಸ್ಟ್ ಯೂಸ್ ದಿ ಮ್ಯಾಚ್ ಸ್ಟಿಕ್ ಅಲ್ವಾ? ಈಗಲೂ ಕೂಡ ಗಾಳಿಗೋಸ್ಕರ ಏನು ದೊಡ್ಡ ದೊಡ್ಡ ಟರ್ಬೈನ್ ಕಟ್ತೀರಾ ನೀವು? ಇಲ್ಲ. ವಿ ಡಿಸೈನ್ ಸಿಂಪಲ್ ಫ್ಯಾನ್ಸ್, ಕೂಲರ್ಸ್, ACs. ದಿಸ್ ಈಸ್ ವಾಟ್ ವಿ ಕಾಲ್ ಇಟ್ ಆಸ್ ದಿ ಟ್ರಾನ್ಸ್ಮಿಷನ್ ಆಫ್ ನಾಲೆಡ್ಜ್ ಫ್ರಮ್ ಒನ್ ಜನರೇಷನ್ ಟು ಅನದರ್ ಜನರೇಷನ್. ಈ ಒಂದು ಸೆಷನಿಂದ ಒಂದು ಸ್ಪಷ್ಟವಾಗಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಔಟ್ಸೈಡ್ ದಿ ವರ್ಲ್ಡ್ ಇಟ್ ಈಸ್ ನಾಟ್ ದ್ಯಾಟ್ ಗುಡ್. ನೀವೇನು ಅನಿಸುತ್ತೆ? ಯಾಕಂದರೆ ಎಸ್ಪೆಷಲಿ ಫಾರ್ ಯುವರ್ ಜನರೇಷನ್, ನಿಮ್ಮ ಜನರೇಷನ್, why I am saying is that this is your generation is something which is born with the mobile. ಓಕೆ, ನಿಮ್ಮ 4 ವರ್ಷ 5 ವರ್ಷ ಇದ್ದಾಗೆ ನೀವು ಮೊಬೈಲನ್ನು ನೋಡಿದ್ದೀರಾ. ಓಕೆ, ನಾವು ಅಂದರೆ ಈವನ್ ದೋ ಐ ಆಮ್ ನಾಟ್ ದ್ಯಾಟ್ ಓಲ್ಡ್, being just 34 year old, by the time I saw my first mobile was in the year of, at the age of 18. At the age of 18. ನೋಡಿ, ನನ್ನ ಒಂದು ಜನರೇಷನ್ ನಿಮ್ಮ ಜನರೇಷನ್ಗೆ ಎಷ್ಟು ವ್ಯತ್ಯಾಸ ಇದೆ ನೋಡಿ ಅಲ್ವಾ? ಕ್ಯಾನ್ ಯು ಇಮ್ಯಾಜಿನ್ ಅಬೌಟ್ ಅವರ್ ಎಲ್ಡರ್ ಜನರೇಷನ್, ಅವರ್ ಪೇರೆಂಟ್ ಜನರೇಷನ್? ಯಾಕೆ ನಿಮಗೆ ನಾನು ಈ ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಥ್ರೂ ಯುವರ್ ಮೊಬೈಲ್ ಯು ಆರ್ ಲಿವಿಂಗ್ ಅ ಆಲ್ಟರ್ನೇಟಿವ್ ಲೈಫ್. ಯಾವುದೋ ಆಲ್ಟರ್ನೇಟಿವ್ ಲೈಫ್ ಎಲ್ಲಿ ಕಳೀತಾ ಇದ್ರೆ ಹೇಳ್ಬೋದಾ? ನಿಮ್ಮ ಮೊಬೈಲ್ ಮೂಲಕ ನೀವು ಒಂದು ಪರ್ಯಾಯವಾಗಿ ಇನ್ನೊಂದು ಜೀವನವನ್ನು ನಡೆಸ್ತಾ ಇದ್ದೀರಾ. ಆ ಜೀವನ ಎಲ್ಲಿ ನಡೆಸ್ತಾ ಇದ್ದೀರಾ? ಯಾವ ಜೀವನ ಅದು? ಆ ಲೈಫ್ ತುಂಬ ಹ್ಯಾಪಿ ಲೈಫ್ ಇದೆ, ಅದು ತುಂಬ ಕಲರ್ಫುಲ್ ಲೈಫ್ ಇದೆ. ಯಾವ ಲೈಫ್ ಅದು? ಆ ಲೈಫ್ ಇನ್ ಅ ಸೋಷಿಯಲ್ ಮೀಡಿಯಾ. ನೀವು ಇನ್ಸ್ಟಾಗ್ರಾಮನ್ನು ಸ್ಕ್ರೋಲ್ ಮಾಡ್ತಾ ಇರಿ, ನಿಮಗೇನು ಕಾಣಿಸುತ್ತೆ? ಜಸ್ಟ್ ಜನ ಏನೋ ಚೆನ್ನಾಗಿರೋದು ತಿಂತಾ ಇದ್ದಾರೆ, ಇಲ್ಲ ಜನ ಚೆನ್ನಾಗಿರೋದು ಏನೋ ಡ್ರೆಸ್ ಹಾಕೋತಾ ಇದ್ದಾರೆ, ಇಲ್ಲ ಯಾವಾಗ ನೋಡಿದ್ರು ಏನೋ ಕುಣಿತಾ ಇದ್ದಾರೆ. ಓಕೆ, ಲೆಟ್ಸ್ ಸೇ ಯು ಸ್ಪೆಂಟ್ 1 hour ಆನ್ ಇನ್ಸ್ಟಾಗ್ರಾಮ್. ಮೊಬೈಲನ್ನು ಕ್ಲೋಸ್ ಮಾಡಿ, ನಿಮ್ಮ ಜೀವನ ಹೇಗೆ ಅನಿಸುತ್ತೆ ಆವಾಗ? ಪಿಚ್ ಬ್ಲ್ಯಾಕ್. ಇಷ್ಟೊತ್ತು ನೀವೆಲ್ಲ ನೋಡಿದ್ರಿ, ಏನೇನೋ ವಿವಿಧ ಬಟ್ಟೆ ಹಾಕೋತಾ ಇದ್ರು, ಕುಣಿತಾ ಇದ್ರು, ಡ್ಯಾನ್ಸ್ ಮಾಡ್ತಾಯಿದ್ರು. ನಿನ್ನ ಕೈ ಎತ್ತಬೇಕಂದ್ರೂ ನಿನ್ನ ಕೈ ಹೇಳ್ತಾ ಇಲ್ಲ ಡ್ಯಾನ್ಸ್ ಮಾಡೋದಕ್ಕೆ. ದಿಸ್ ಈಸ್ ವಾಟ್ ದಟ್ ಈಸ್ ವೆರಿ ಸೀರಿಯಸ್. ಗೊತ್ತಾಯ್ತಾ? ಯಾಕಂದರೆ ನೋಡಿ, ಇನ್ಸ್ಟಾಗ್ರಾಮಲ್ಲಿ ಬದುಕ್ತಾ ಇರೋಂಥ ಜೀವನ ತುಂಬ ಕಲರ್ಫುಲ್ ಇದೆ, ಬಟ್ ಆ್ಯಕ್ಚುಯಲ್ ನಮ್ಮ ಬದುಕು ಎಂಥ ಬದುಕಿದೆ? ತುಂಬ ಕಗ್ಗತ್ತಲೇ ಇರೋವಂಥ ಬದುಕಿದೆ. ಬಟ್ ಅಲ್ಲಿ ಬೆಳಕಿದೆ, ಬಟ್ ನಾವು ಯಾವುದಕ್ಕೆ ಕಂಪೇರ್ ಮಾಡ್ತಾ ಇದ್ದೀವಿ? ವಿ ಆರ್ ಕಂಪೇರಿಂಗ್ ವಿತ್ ಸಂಬಡಿ ಎಲ್ಸಸ್ ಲೈಫ್ ಆನ್ ದಿ ಇನ್ಸ್ಟಾಗ್ರಾಮ್. ಸೊ ಅದಕ್ಕೋಸ್ಕರ ನಿಮಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಸೋಷಿಯಲ್ ಮೀಡಿಯಾನ ಬಳಸಿ. ಓಕೆ, ನಾನು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಈವನ್ ಐ ಯೂಸ್ ಇನ್ಸ್ಟಾಗ್ರಾಮ್ ಆ್ಯಂಡ್ ಆಲ್. ಬಟ್ ಆ ಬಳಕೆ ಏನಿದೆ ಅಲ್ಲ, ಬಳಕೆ ಮಿತಿಯಲ್ಲಿ ಇರಬೇಕು. ಮಿತಿಯಲ್ಲಿ ಇಲ್ಲ ಅಂದರೆ ಏನಾಗುತ್ತೆ? ಈಗ ನಾನು ಉದಾಹರಣೆಗೆ ನಿಮಗೆ ಯಾವುದೋ ಇಷ್ಟ ಅಂತ ಹೇಳಿ, ವಿಚ್ ಈಸ್ ಅ ಐಟಮ್, ಫುಡ್ ಐಟಮ್ ದಟ್ ಯು ಲೈಕ್,
ನಿಮಗೆ ಇಷ್ಟವಾದ ಭೋಜನ ಯಾವುದಪ್ಪ? ಹಾಂ, ನಾನ್ ವೆಜ್ ಇವರಿಗೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಇವರಿಗೆ ಲೆಟ್ಸೆ ಬೆಳಗ್ಗೆಯಿಂದ ಸಂಜೆವರೆಗೆ ಓನ್ಲಿ ಚಿಕನ್ನೇ ಕೊಡೋಕ್ಕೆ ಹೋಗ್ತೀವಿ. ಏನೋ ಒಂದು ದಿನ ಖುಷಿಯಿಂದ ತೆಗ್ಬೋದ, ನಡಿಯಪ್ಪ ಇವತ್ತು ಚಿಕನ್ 65, ಚಿಕನ್ ಲಾಲಿಪಾಪು ಆಯಿತು, ಎಲ್ಲ ಆಯಿತು. ನೆಕ್ಸ್ಟ್ ಡೇನೂ ಅದೇ ಕೊಟ್ಟೆ, ಇರಲಿ ಬಿಡಪ್ಪ ಪರವಾಗಿಲ್ಲ. ಎಷ್ಟು ದಿನ ಅಂತ ತಿಂತಾರೆ? ಮೇ ಬಿ 5 days. ಆಫ್ಟರ್ 6th day ಏನಾಗುತ್ತೆ? ಹೊಟ್ಟೆ ಹೀಟಾಗಿ ಕಾಣಿಸೋದೇ ಇಲ್ಲ ಅವರು. ಅವ್ರು ಕಾಣಿಸೋದು ಒಂದೇ ಒಂದು ಜಾಗದಲ್ಲಿ. ಓಕೆ, ಸೊ ಕ್ಯಾನ್ ಯು ಇಮ್ಯಾಜಿನ್ ಏನಾಗ್ತಾಯಿದೆ ನೋಡಿ. ಒಂದೇ ಐಟಮನ್ನು ತಿನ್ನೋದ್ರಿಂದ ಕ್ಯಾನ್ ಯು ಥಿಂಕ್ ವಿ ಆರ್ ಏಬಲ್ ಟು ಲಿವ್ ಹ್ಯಾಪಿಲಿ? ನೋ. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ ಹಿಯರ್ ಈಸ್ ದ್ಯಾಟ್ ನೀವು ಮಿತಿಯಾಗಿ ಬಳಸಿದರೆ, ಇನ್ಸ್ಟಾಗ್ರಾಮ್ ಯೂಸ್ ಮಾಡಿದ್ರೆ ಅಥವಾ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿದ್ರೆ ಖುಷಿ ಆಗುತ್ತಾ? ಎಸ್ ಆರ್ ನೋ? ಬಿ ಆನೆಸ್ಟ್. ಎಸ್. ಈಗ ಸದ್ಯ ನೀವು ಸೋಷಿಯಲ್ ಮೀಡಿಯಾನ 5 ನಿಮಿಷ ಬಳಸಿದರೆ ಖುಷಿ ಆಗ್ತಾ ಇದೆ. ನಾಳೆ ಆ ಬಳಕೆ ಲಿಮಿಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಾಳೆ 15 ನಿಮಿಷ ಬಳಸಿದ್ರೆ ಮಾತ್ರ ಖುಷಿ ಆಗ್ತೀರ, ನಾಡಿದ್ದು 20 ನಿಮಿಷ. ಡೇ ಬೈ ಡೇ ಆ ಲಿಮಿಟ್ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ಕೊನೆಗೆ ನೀವು 24/7 ಸೋಷಿಯಲ್ ಮೀಡಿಯಾ ಬಳಸಿದ್ರೆ ಏನಾಗುತ್ತೆ? ಖುಷಿನೇ ಆಗಲ್ಲ. ಇವರಿಗೂ ಅದೇ ರೀತಿ ಆಯ್ತಲ್ವಾ? ಚಿಕನ್ ಅಂದರೆ ಇಷ್ಟ ಇತ್ತು, ಒಂದು ದಿನ ಕೊಟ್ಟೆ ಇಷ್ಟಪಟ್ಟರು, 1 ತಿಂಗಳು ಕಂಟಿನ್ಯೂಸ್ ಆಗಿ ಚಿಕನ್ನೇ ತಿನ್ನೋಕ್ಕೆ ಸ್ಟಾರ್ಟ್ ಆಗುತ್ತೇನಪ್ಪ? ಸಾಧ್ಯನೇ ಇಲ್ಲ. ಯಾವತ್ತೋ ಒಂದಿನ ಎಲ್ಲೋ ದೋಸೆ ಕಂಡ್ರೆ ಅಥವಾ ಅನ್ನ ಸಾಂಬಾರು ಕಂಡ್ರೆ ಖುಷಿಯಿಂದ ತಿಂತಾರೆ ಅವರು. ಸೊ ದಿಸ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಕನ್ವೆ. ಯಾವುದನ್ನಾದರೂ ಬಳಸಿ, ಬಟ್ ಅದನ್ನು ಮಿತಿಯಲ್ಲಿ ಬಳಸಿ. ಲೆಟ್ಸ್ ಸೇ ಯು ಆರ್ ಸ್ಪೆಂಡಿಂಗ್ 20, ಏನೋ ಬೋರ್ ಆಗ್ತಾ ಇದೆ, 2 hours ಓದಿದ್ರಿ, ಯು ಸ್ಪೆಂಡ್ 5 minutes ಆನ್ ಸೋಷಿಯಲ್ ಮೀಡಿಯಾ, ಖುಷಿ ಆಯಿತಾ? ರಿಲ್ಯಾಕ್ಸ್. ಅತಿಯಾಗಿ ಬಳಸಿದ್ರೆ ಏನಾಗುತ್ತೆ? ದಟ್ ಈಸ್ ಗೋಯಿಂಗ್ ಟು ಇಂಪ್ಯಾಕ್ಟ್ ಯು ಓನ್ಲಿ. ನಿಮ್ಮಲ್ಲಿ ಇರುವಂಥ ಕ್ರಿಯೇಟಿವಿಟಿನ ಕಿಲ್ ಮಾಡುತ್ತೆ. ಸೃಜನಶೀಲತೆ ಅಂತ ನಾವು ಏನು ಕರಿತೀವಲ್ಲ, ಅದನ್ನು ಕಿಲ್ ಮಾಡುತ್ತೆ. ಇಫ್ ಯುವರ್ ಕ್ರಿಯೇಟಿವಿಟಿ ಏನು ಕಿಲ್ ಆಗುತ್ತಲ್ಲ, ದಟ್ ಈಸ್ ಸಮಥಿಂಗ್ ಈಸ್ ನಾಟ್ ಎಟ್ ಆಲ್ ಗುಡ್ ಫಾರ್ ಯು. ಸೊ ಯೂಸ್ ಸೋಷಿಯಲ್ ಮೀಡಿಯಾ ಲೆಸ್. ಬಳಸಿ. ನಾನೇನು ನಿಮ್ಮ ಮೊಬೈಲ್ನ ಎತ್ತಿ ಪುಡಿ ಮಾಡಿ ಅಂತ ಹೇಳ್ತಾ ಇಲ್ಲ, ಬಳಸಿ, ಆದರೆ ಮಿತಿಯಲ್ಲಿ ಬಳಸಿ. ಬಟ್ ಆ ಮಿತಿಗೂ ಕೂಡ ಒಂದು ಮಿತಿ ಇರಲಿ. ಅಂದರೆ ನಿಮ್ಮ ಪ್ರಕಾರ, ಸರ್ ನಾನು ಸೋಷಿಯಲ್ ಮೀಡಿಯಾವನ್ನು ಮಿತಿಯಾಗಿ ಬಳಸ್ತಾ ಇದ್ದೀನಿ, ದಿನಕ್ಕೆ ಕೇವಲ 5 ಗಂಟೆ ಮಾತ್ರನೋ, ದಿನಕ್ಕೆ 1 ಗಂಟೆ ಮಾತ್ರನೋ ಅಥವಾ 45 minutes ಯು ಸ್ಪೆಂಡ್ ಲೈಕ್ ದಟ್. ಬಿಕಾಸ್ ಅದೇ ರೀತಿ ನೀವು ಸಮಯವನ್ನು ಹಾಕೋದ್ರಿಂದ ಮಾತ್ರ ಏನಾಗುತ್ತೆ? ಯು ವಿಲ್ ಬಿ ಏಬಲ್ ಟು ಸಕ್ಸೀಡ್. ಬಿಕಾಸ್ ಎಟ್ ದ ಎಂಡ್ ಆಫ್ ದ ಡೇ ಅರ್ಥ ಮಾಡ್ಕೊಳ್ಳಿ, ವಿ ನೀಡ್ ಟು ಹ್ಯಾವ್ ಅ ಸ್ಕಿಲ್ಸ್, ವಿ ನೀಡ್ ಟು ಇವಾಲ್ವ್. ಅವಾಗ ಮಾತ್ರ ನಮ್ಮಿಂದ ಏನು ಅಂದರೆ, ನಾವು ಏನನ್ನು, ಎಲ್ಲರೂ ಒಂದು ಸೀರಿಯಲ್ ನೋಡ್ತೀರಾ? ಯು ನೋ ಅಬೌಟ್ ಡೋರೆಮಾನ್ ಆ್ಯಂಡ್ ನೋಬಿತಾ? ನೋಡಿದ್ದೀರಾ? ಡೋರೆಮಾನ್ ಆ್ಯಂಡ್ ನೋಬಿತಾ. ಡೋರೆಮಾನ್ ಯಾರಪ್ಪ? ನೀವು ಕೆನ್ ಯು ಸೇ ಹೂ ಇಸ್ ಡೋರೆಮಾನ್? ನೋಡ್ತೀರಾ? ಡೋರೆಮಾನ್ ನೋಬಿತಾ ನೋಡಿದ್ದೀರಾ? ನೋಡೇ ಇಲ್ವಾ? ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಾ? ನೋಡಿದ್ದೀರಲ್ವಾ? ನೋಡಿ, ಡೋರೆಮಾನ್ ಯಾರು? ಹೀ ಈಸ್ ಎ ಫ್ಯೂಚರ್ ರೋಬೋಟ್. ಅಥವಾ ಶಕಲಕ ಬೂಮ್ ಪೆನ್ಸಿಲ್ ಅಂತ ಕೇಳಿದ್ದೀರಾ? ಅಂಥದ್ದು ಏನಾದರೂ ನಮ್ಮ ಹತ್ರ ಇದೆನಾ? ಒಂದೇನೋ ಟಕ್ ಅಂತ ಒಂದು ಪೆನ್ಸಿಲಿಂದ ಮೊಬೈಲನ್ನು ಇಳಿಸ್ಬಿಟ್ಟೆ ಮೊಬೈಲೇ ಉದ್ಭವ ಆಯಿತು. ಆ ರೀತಿ ಏನೂ ಇಲ್ಲ ಅಲ್ವಾ? ಇದರ ಅರ್ಥ ಏನು ಅಂದರೆ, ನಮಗೆ ಏನು ಬೇಕಲ್ಲ ಅದನ್ನು ನಾವೇ ಕಷ್ಟಪಟ್ಟು ಪಡಿಬೇಕಾಗುತ್ತೆ. ನೀವೇ ನೋಡಿದ್ರಲ್ಲಮ್ಮ, ನೋಬಿತಾ ಯಾವತ್ತೂ ಪರೀಕ್ಷೆ ಬರೆಯಲ್ಲ, ಡೋರೆಮಾನ್ ಹತ್ರ ಅಳ್ತಾ ಹೋಗ್ತಾನೆ, ನಾಳೆ ಎಕ್ಸಾಮ್ ಇದೆ ಕಣಪ್ಪ ಏನಾದರೂ ಮಾಡು ಅಂತಾನೆ. ನಾನು ಮಾಡಲ್ಲ ಅಂತ ಫಸ್ಟ್ ಅಂತಾನೆ, ಇವನು ಜಾಸ್ತಿ ಹೇಳ್ತಾನೆ, ಆಯ್ತು ತಗೋ ಈ ಗ್ಯಾಜೆಟ್ ಯೂಸ್ ಮಾಡು, ಪರೀಕ್ಷೆ ಬರೆದು ಪಾಸ್ ಆಗು ಅಂತಾನೆ. ಎವ್ರಿ ಟೈಮ್ ಇದೇ ತಾನೇ ಮಾಡೋದು. ನಾವು ಕೂಡ ಅದೇ ರೀತಿ ಇದ್ದೀವಿ. ಹ್ಯೂಮನ್ ಸ್ಪೀಷೀಸ್ ಈಸ್ ಮೋಸ್ಟ್ ಲೇಸಿಯೆಸ್ಟ್ ಸ್ಪೀಷೀಸ್. ನೀವು ಯಾವುದೇ ಸ್ಪೀಷೀಸಿಗೆ ಹೋಲಿಸಿ, ಇಲ್ಲೆಲ್ಲೋ ನನಗೆ ಮೊಲಗಳು ಕಾಣ್ತಾ ಇದ್ವು, ಆ ಮೊಲಗಳಿಗಿಂತ ಕೂಡ ನಾವು ಲೇಸಿ ಇದ್ದೀವಿ. ದ ಓನ್ಲಿ ರೀಸನ್ ವೈ ವಿ ಆರ್ ವರ್ಕಿಂಗ್ ಅಲ್ಲ, ನಾಟ್ ಎವ್ರಿಥಿಂಗ್ ಈಸ್ ಎಟ್ ಅವರ್ ಕಂಫರ್ಟ್. ನಮ್ಮ ಸುತ್ತಮುತ್ತ ಏನೋ ಕಂಫರ್ಟ್ ಇತ್ತು ಅಂತ ತಿಳ್ಕೊಂಡು ನಾವು ಹಿಂಗೆ ಮನೇಲಿರುವಂಥ ಗ್ಲಾಸೇ ಅಲ್ಲಿ ಇಡಲ್ಲ. ಇಡ್ತೀರಾ? ನೋ ಚಾನ್ಸ್ ಅಲ್ವಾ? ಸೊ ವಾಟ್ ಆಸ್ ದಟ್ ಐ ಆಮ್ ಟ್ರೈಂಗ್ ಟು ಸೇ ಈಸ್, ಫೋಕಸ್ ಮೋರ್ ಆನ್ ಲರ್ನಿಂಗ್ and try to acquire the skills. Learning will never ever stop. Even if you age 50 ಆದರೂ ಕೂಡ ನಿಮ್ಮ ಲರ್ನಿಂಗ್ ಏನಾಗಲ್ಲ, ಸ್ಟಾಪ್ ಆಗಲ್ಲ. ಸೊ at the last thing that I want to say and conclude here itself before you get too much bored. ಓಕೆ, ನೋಡಿ, ಈ 5 ಬೆರಳು ಏನಿದ್ದಾವೆ ಸಮ ಇದೆ ಅನಿಸುತ್ತಾ ಅಥವಾ ವಿಭಿನ್ನವಾಗಿದ್ದಾವಪ್ಪ? ವಿಭಿನ್ನವಾಗಿದ್ದಾವೆ. ಇದು ಚಿಕ್ಕದಿದೆ, ಇದನ್ನು ಕಟ್ ಮಾಡಿ ಕೊಡಿ ಅಂದರೆ ಕೊಡ್ತೀರಾ? ನೀವು ಏಕಲವ್ಯನೂ ಅಲ್ಲ, ನಾನು ದ್ರೋಣಾಚಾರ್ಯನೂ ಅಲ್ಲ, ನಾನು ಕೇಳೋದು ಇಲ್ಲ. ನೋಡಿ, ಇದರ ಅರ್ಥ ಏನು ಅಂತಂದರೆ, ದೀಸ್ 5 fingers ಆರ್ ಎಸೆನ್ಷಿಯಲ್ ಆ್ಯಂಡ್ ನೆಸಸರಿ ಫಾರ್ ಅಸ್. ಓಕೆ, ಸಿಮಿಲರ್ಲಿ ಆಲ್ ಆಫ್ ಯು ಹೂಸೋ ಎವರ್ ಈಸ್ ಪ್ರೆಸೆಂಟ್ ಹಿಯರ್, ಎವ್ರಿ ಒನ್ ಈಸ್ ಸ್ಪೆಷಲ್. ಎವ್ರಿ ಒನ್ ಈಸ್ ಸ್ಪೆಷಲ್ ಆ್ಯಂಡ್ ಯು ಆಲ್ ಹ್ಯಾವ್ ಎಬಿಲಿಟಿ ಟು ಸಕ್ಸೀಡ್. ನಿಮ್ಮ 10th standard 12th standardಲ್ಲಿ ಎಷ್ಟೇ ಮಾರ್ಕ್ಸ್ ಬರಲಿ, ಓಕೆ,
ಬಟ್ ಇಫ್ ಯು ಹ್ಯಾವ್ ಅ ಸ್ಕಿಲ್, ಇಫ್ ಯು ಹ್ಯಾವ್ ಅ ಡಿಸೈರ್ ಟು ಲರ್ನ್ ಆ್ಯಂಡ್ ಇವಾಲ್ವ್ ಅಂತ ಇರುತ್ತಲ್ಲ, ಖಂಡಿತವಾಗೂ ನಿಮಗೆ ಸಕ್ಸಸ್ ಇರ್ತದೆ. ಸಾಮಾನ್ಯವಾಗಿ ನಾವು ಏನು ಮಾಡ್ತೀವಿ, ವಿ ಸ್ಟಾರ್ಟ್ ಕಂಪೇರಿಂಗ್ ಅವರ್ ಸೆಲ್ಸ್ ವಿತ್ ದಿ ಅದರ್ಸ್. ಅವಳು ಯಾಕೋ ಇವತ್ತು ತುಂಬ ಚೆನ್ನಾಗಿರೋಂಥ ಡ್ರೆಸ್ ಹಾಕೊಂಡು ಬಂದಿದ್ದಾಳೆ, ನನ್ನ ಹತ್ರ ಆ ಡ್ರೆಸ್ ಇಲ್ವೇ? ಸರ್ವೇ ಸಾಮಾನ್ಯ ಅಲ್ವಾ? ಯಾರೋ ನಾವು ರೋಡ್ ಮೇಲೆ ಹೋಗ್ತಾ ಇರ್ತೀವಿ, ಯಾರೋ ಏನೋ ಬೇರೆ ನಮಗೆ ಇಷ್ಟವಾದ ಐಟಮನ್ನು ತಿಂತಾ ಇರ್ತಾರೆ, ಬಟ್ ಆವಾಗ ನಮ್ಮ ಹತ್ರ ದುಡ್ಡು ಇರಲ್ಲ ಅಥವಾ ಮೇ ಬಿ ಸಮಯ ಇರಲ್ಲ, ಬಟ್ ಸ್ಟಿಲ್ ನೋಡ್ತೀವಲ್ವಾ, ಓ ನಾನು ಸ್ವಲ್ಪ ತಿನ್ನಬೇಕಿತ್ತು, ಅಥವಾ ಬೇರೆಯವರ ಹೈಟನ್ನು ನೋಡಿ ನನಗೆ ಇನ್ನೂ ಸ್ವಲ್ಪ ಹೈಟ್ ಇರಬೇಕಿತ್ತು, ಅಥವಾ ಬೇರೆಯವರಿಗೆ ಕೂದಲು ನೋಡಿ ನನಗೊಂದು ಸ್ವಲ್ಪ ಕೂದಲು ಇರಬೇಕಿತ್ತು, ಅಥವಾ ಮೂಗು ಚಿಕ್ಕದಾಗಿರಬೇಕಿತ್ತು. ವಿ ಆಲ್ ಫೀಲ್ ದಿಸ್. ಸೊ ನೆವರ್ ಎವರ್ ಕಂಪೇರ್ ಯುವರ್ ಸೆಲ್ಫ್ ವಿತ್ ದಿ ಅದರ್ಸ್. ದ ಮೋರ್ ಯು ಕಂಪೇರ್ ಯುವರ್ ಸೆಲ್ಫ್ ವಿತ್ ದಿ ಅದರ್ಸ್, ದ ಮೋರ್ ಡಿಪ್ರೆಷನಲ್ಲಿ ಹೋಗ್ತೀರಾ. ರಿಮೆಂಬರ್ ದಿಸ್ ಥಿಂಗ್ ವೆರಿ ಕ್ಲಿಯರ್ಲಿ ನಿಮ್ಮ ಮೈಂಡಲ್ಲಿ. ಯು ಆಲ್ ಆರ್ ಸ್ಪೆಷಲ್. ಯು ಜಸ್ಟ್ ಗೋ ಆ್ಯಂಡ್ ಆಸ್ಕ್ ಯುವರ್ ಪೇರೆಂಟ್ಸ್, ವಾಟ್ ಇಸ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ ಟು ಯುವರ್ ಪೇರೆಂಟ್ಸ್ ಅಂತ ಕೇಳಿ. ದೇ ಆರ್ ಗೋಯಿಂಗ್ ಟು ಸೇ, ಯು ಆರ್ ದ ಬೆಸ್ಟ್ ಥಿಂಗ್ ದಟ್ ಹ್ಯಾಸ್ ಹ್ಯಾಪನ್ ಟು ಅಸ್. ಸೊ ಯು ಥಿಂಕ್ in this manner. You all have a ability to do something, accomplish the great things. Okay, great things ಮಾಡೋದಕ್ಕೋಸ್ಕರ ಅಂಬಾನಿ ಮಗನೋ ಅದಾನಿ ಮಗನೋ ಅಥವಾ ಟೆಂಡೂಲ್ಕರ್ ಮಗ ಅಥವಾ ಮಗಳಾಗಿ ಹುಟ್ಟಬೇಕಂತೇನಿಲ್ಲ. ಯು ಆಲ್ ಹ್ಯಾವ್ ಎ ಎಬಿಲಿಟಿ ಟು ಡೂ ವಂಡರ್ಫುಲ್ ಥಿಂಗ್ಸ್. ಯು ಆಲ್ ಕ್ಯಾನ್ ಡೂ. ಬಟ್ ಓನ್ಲಿ ಏನಿರಬೇಕು ನಿಮ್ಮಲ್ಲಿ? ಛಲ ಇರಬೇಕು. ಎಟ್ ದ ಸೇಮ್ ಟೈಮ್ ಆತ್ಮವಿಶ್ವಾಸ ಇರಬೇಕು. ಯಾಕಂದರೆ ದಿಸ್ ಈಸ್ ಆ್ಯಸ್ ಯು ಮೂವ್ ಅಹೆಡ್, ನಿಮ್ಮ ಆತ್ಮವಿಶ್ವಾಸ ಏನಾಗುತ್ತೆ ಅಂತಂದರೆ ಮಾರ್ಕ್ಸ್ಗಳನ್ನು ನೋಡಿ ಕುಂದುವಂಥ ಸಾಧ್ಯತೆ ಇರುತ್ತೆ, ಅಥವಾ ಇನ್ನೊಬ್ಬರ ಬಳಿ ಇರುವಂಥ ಒಂದು ವಸ್ತುನ ನೋಡಿ ಕುಂದುವಂಥ ಸಾಧ್ಯತೆ ಇರುತ್ತೆ. ಯಾವತ್ತೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ ಮತ್ತು ಛಲವನ್ನು ಬಿಡಬಾರ್ದು. ಇಫ್ ಯು ಹ್ಯಾವ್ ಸೆಲ್ಫ್ ಕಾನ್ಫಿಡೆನ್ಸ್, ಬರ್ನಿಂಗ್ ಡಿಸೈರ್ ಇರುತ್ತಲ್ಲ, ಏನೋ ಮಾಡ್ತೀನಿ ಅಂತ, ಖಂಡಿತವಾಗಿಯೂ ಏನೋ ಒಂದು ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.